कृष्ण चैतन्य हरे कृष्ण। कृष्ण चैतन्य इस हरे कृष्ण चलो स्वागत। कृष्ण हरे कृष्ण 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 हरे हरे राम 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 हरे। गौरा गौरा गौरारी जय सचिनंदन गौरारी गौरा गौरा गौरारी जय सचिनंदन गौरारी जय सचिनंदन जय सचिनंदन गौरारी जयो जयो श्री चैतन्य जयो नित्यानंद जय अद्वैता चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैता चंद्र जय गौर भक्त वृंद जयो जयो श्री चैतन्य जयो नित्यानंद जय अद्वैता चंद्र जय गौर भक्त वृंद। हरे कृष्ण। स्टार्ट ಮಾಡುವ ಚೈತನ್ಯ ಚರಿತಾಮೃತ। ಎಷ್ಟನೇ ಶ್ಲೋಕ ಮಾತಾಜಿ? ಯಾವ ಶ್ಲೋಕ? 4th ಚಾಪ್ಟರ್ 112 ಪ್ರಭುಜಿ। ಹಾ 112 112 ಓಕೆ ಹರೇ ಕೃಷ್ಣ 112 ಹರೇ ಕೃಷ್ಣ ಓಕೆ 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 ಮಧ್ಯ ಲೀಲಾ ಚಾಪ್ಟರ್ 4 ಲೀಲಾ ಚಾಪ್ಟರ್ 4 112 ಎಲ್ಲರೂ ನನ್ನೊಟ್ಟಿಗೆ ರಿಪೀಟ್ ಮಾಡಿ। जयो जयो श्री चैतन्य जयो नित्यानंद जयो जयो श्री चैतन्य जयो नित्यानंद जय अद्वैता चंद्र जय गौर भक्त वृंद जय चंद्र जय गौर भक्त वृंद जय जय श्री चैतन्य जयो नित्यानंद जय जय श्री चैतन्य जयो नित्यानंद अद्वैता चंद्र जय गौर भक्त वृंद चंद्र जय गौर वृंद जयो जयो श्री चैतन्य जयो नित्यानंद जय जय श्री चैतन्य जयो नित्यानंद जय अद्वैता चंद्र जय गौर भक्त वृंद जय चंद्र जय गौर भक्त वृंद जय जय श्री चैतन्य जय नित्यानंद जय जय श्री चैतन्य जयो नित्यानंद जय अद्वैता चंद्र जय गौर भक्त वृंद जय चंद्र जय गौर वृंद जय श्री चैतन्य जय नित्यानंद जय जय नित्यानंद जय अद्वैता चंद्र जय गौर भक्त वृंद जय जय गौर भक्त जय। ಯಾವ ಶ್ಲೋಕ ಮಾತಾಜಿ? 112 ಪ್ರಭುಜಿ। ಹಾ
112. 112. ಏನೋ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಓಕೆ, 112. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ 4ನೇ ಚೈತನ್ಯ ಚರಿತಾಮೃತ ಮಧ್ಯಲೀಲ 4ನೇ ಅಧ್ಯಾಯ ಶ್ಲೋಕ 112. ರೇಮುನಾಥೆ ಕೈಲ ಗೋಪಿನಾಥ ದರ್ಶನ ತಾಂಡ್ರ ರೂಪ ದೇಕಿನ ಐಲ ವಿವಲ್ವ ಮಾನ. ಅನುವಾದ: ದಕ್ಷಿಣ ಭಾರತವನ್ನು ಹಾದು ಹೋಗುತ್ತಾ ಶ್ರೀ ಮಾಧವೇಂದ್ರಪುರಿಯವರು ಗೋಪಿನಾಥ ದೇವರ ಗುಡಿ ಇರುವ ರೇಮುನಾ ಗ್ರಾಮಕ್ಕೆ ಬಂದರು. ಗೋಪಿನಾಥನ ರೂಪವನ್ನು ನೋಡಿದ ಮಾಧವೇಂದ್ರರ ಮನಸ್ಸು ಭಾವ ಪರವಶವಾಯಿತು. ಈಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೇವೆ, ಯಾತ್ರೆಗೆಲ್ಲ. ದೇವರನ್ನು ನೋಡಿದ ಮೇಲೆ ನಮ್ಮ ಮನಸ್ಸು ಭಾವ ಪರವಶವಾಗುವುದಿಲ್ಲ. ಯಾಕೆಂದ್ರೆ ನಮ್ಗೆ ಭಾವಪರವಶ ಬೇರೆ ವಿಷಯದಲ್ಲಿ ಭಾವಪರವಶ ಆಗ್ತದೆ ನಮ್ದು. ಯಾಕೆಂದ್ರೆ ಮೈಂಡ್ ಅಲ್ಲಿ ತುಂಬಾ ವಿಷಯ ಉಂಟು, ಯಾವುದು ಮೆಟೀರಿಯಲ್ ಥಿಂಗ್ಸ್. ಹಾಗಾಗಿ ನಮ್ಗೆ ಭಾವಪರವಶ ಆಗುವುದಿಲ್ಲ. ಮೈಂಡ್ ಈಸ್ ಟೋಟಲಿ ಡಿಟ್ಯಾಚ್ ವಿತ್ ಮೆಟೀರಿಯಲ್ ಥಿಂಗ್ಸ್. ಮನಸ್ಸಲ್ಲಿ ಎಲ್ಲ ಭೌತಿಕ ಎಂತ ಹೇಳ್ಬೋದು, ಸೋ ಕಾಲ್ಡ್ ನಮ್ದು ಪ್ರಾಪರ್ ಸ್ಕಿನ್ ಡಿಸೀಸ್ ಇದೆಲ್ಲ ಹೋಗ್ಬೇಕಂತೆ. ಅದು ಹೋದ ಮೇಲೆ ಮತ್ತೆ ನಮಗೆ ಭಾವಪರವಶ ಆಗ್ಬೋದು. ಈಗ ನಾವು ನೋಡಿದ್ರು ಕೂಡ ನಮಗೆ ಭಾವಪರವಶ ಆಗುವುದಿಲ್ಲ. ಯಾಕೆಂದ್ರೆ ನಾವು ಈ ಭೌತಿಕ ಸಂಬಂಧದಲ್ಲಿ, ಭೌತಿಕ ಇದರಲ್ಲಿ ಅಂಟಿಕೊಂಡಿದ್ದೇವೆ. ಆದರೆ ಮಾಧವಪುರಿಗೆ ಭಾವಪರವಶ ಆಯ್ತಂತೆ ಗೋಪಿನಾಥನ್ ನೋಡಿ ರೆಮುನಾದಲ್ಲಿ. ಎಸ್, ಶ್ಲೋಕ 113. ನೃತ್ಯ ಗೀತ ಕರಿ ಜಾಗ ಮೋನೆ ವಶೀಲಾ ಕ್ಯಾ ಕ್ಯಾ ಭೋಗ ಲಾಗೆ ಬ್ರಾಹ್ಮಣೆ ಪೂಚಿಲ. ದೇಗುಲಕ್ಕೆ ಬಂದವರು ಸಾಮಾನ್ಯವಾಗಿ ಭಗವಂತನ ದರ್ಶನ ಪಡೆಯುತ್ತಿದ್ದ ಮೊಗಶಾಲೆಯಲ್ಲಿ ಮಾಧವೇಂದ್ರಪುರಿಯವರು ನರ್ತನ ಸಂಗೀತವನ್ನು ಮಾಡಿದರು. ಡಿಟೀಸ್ ನೋಡಿ ನಾವು ಈ ರೀತಿ ಮಾಡ್ಬೇಕಂತೆ. ಯಾವಾಗ ನಾವು ಮಾಡುವಂಥದ್ದು ಇದು? ಈ ಲೈಫಲ್ಲಿ ಮಾಡ್ಲಿಕ್ಕಿಲ್ಲ ಅನ್ನೋದು ಡಿಟೀಸ್ ಅನ್ನು ನೋಡಿ, ನರ್ತನ ಸಂಕೀರ್ತನ. ಆಕ್ಚುಲಿ ಡಿಟೀಸ್ ಅನ್ನು ನೋಡಿ ಎಕ್ಸರ್ಸೈಸ್ ಅಲ್ಲಿ ಮಾಡ್ಬೇಕಂತ ಇದು ನರ್ತನ ಸಂಕೀರ್ತನೆ. ಆ ಬಳಿಕ ಅಲ್ಲೇ ಕುಳಿತುಕೊಂಡು ಭಗವಂತನಿಗೆ ಏನೇನು ನೈವೇದ್ಯ ಪದಾರ್ಥಗಳನ್ನು ಅರ್ಪಿಸುತ್ತೀರಿ ಎಂದು ಅಲ್ಲಿನ ಒಬ್ಬ ಬ್ರಾಹ್ಮಣನನ್ನು ವಿಚಾರಿಸಿದರು. ನೋಡಿ, ನಮ್ಗೆ ಫಸ್ಟಿಗೆ ನಮ್ಮದು ಕಾಣುವಂಥದ್ದು, ನಮ್ಗೆ ಎಂತ ತಿನ್ಲಿಕ್ಕೆ ಉಂಟಾ ಅಂತ. ಭಗವಂತನ ಚಿಂತೆ ಇಲ್ಲ ನಮ್ಗೆ. ಆಕ್ಚುಲಿ ಮಾಧವೇಂದ್ರಪುರಿಗೆ ಯಾರ್ದು ಚಿಂತೆ ಬಂತು? ಭಗವಂತನ ಚಿಂತೆ. ಭಕ್ತ ಅಂದ ಮೇಲೆ ಅವನಿಗೆ ಬರ್ತದೆ ಎಂತ, ಭಗವಂತನಿಗೆ ಎಂತ ಕೊಡ್ತಾ ನೈವೇದ್ಯ ಕೊಡ್ತಾ ಇದ್ದೀರಿ. ನಾವು ದೇವಸ್ಥಾನ ಹೋದಗಳು ನಾವು ಎಂತ ಅಂದ್ರೆ 12:45 ಆಗುವಾಗ ನಮ್ಗೆ ಹೊಟ್ಟೆಯಲ್ಲಿ ತಡಿಲಿಕ್ಕೆ ಆಗುದಿಲ್ಲ ಹಸಿವು. ನಾವು ಅಲ್ಲಿಲ್ಲದ್ರೆ ಬೇರೆ ಎಲ್ಲೇ ಹೋಟೆಲ್ ಹೋಗಿ ತಿನ್ನುವಂತ ಹೇಳ್ತೇವೆ. ಯಾಕೆಂದ್ರೆ ನಮ್ದು ಮೈಂಡ್ ಫುಲ್ಲು ತಿನ್ನುವುದಲ್ಲೇ ಉಂಟು, ಅಬ್ಸಾರ್ವ್ ಆಗಿದೆ. ಅದ್ರ ಡ್ಯೂಟೀಸ್ ಅಂದ್ರೆ ತಿನ್ನುವುದು ಅಬ್ಸಾರ್ಬ್ ಅಲ್ಲ ಅವನು. ಹೀಗೆ ನಾನು ನಿಮ್ಗೆ ಉದಾಹರಣೆ ಕೊಡ್ತೇನೆ. ಪರಿಕ್ರಮ, ಅದು ನನ್ನ ಮೊನ್ನೆ ಪರಿಕ್ರಮ ಹೋಗಿ ಬಂದೆ. ಪರಿಕ್ರಮದಲ್ಲಿ ಬೆಳಿಗ್ಗೆ ನಾನು 2 ಗಂಟೆಗೆ ಹೇಳ್ತಾ ಇದ್ದೆ, 2 ಗಂಟೆಗೆ 4:15 ಜಪ ಮುಗಿಸ್ತಾ ಇದ್ದೆ. ಮತ್ತೆ 5:45 ಹೊರಡುವಂಥದ್ದು ಕ್ಯಾಂಪಿಂದ. ಹೊರಡಿ ಎಲ್ಲಿಗೆ ನಾವು ನಡೀತಾ ಹೋಗುವಂಥದ್ದು, ಒಂದು ಕಡೆಯಲ್ಲಿ ನಿಂತು ಅಲ್ಲಿ ಎಂತ ಹೇಳುವಂಥದ್ದು ಕತೆ ಆಗ್ತದೆ, ಕೀರ್ತನ, ಈ ರೀತಿ ಎಲ್ಲ ಇರ್ತದೆ. ಮತ್ತೆ 9:00 ಬ್ರೇಕ್ಫಾಸ್ಟ್. ಈಗ ಒಬ್ಬ 2 ಗಂಟೆಗೆ ಎದ್ದವನಿಗೆ ಯೂಶುವಲಿ 2 ಗಂಟೆಗೆ ಎದ್ದು 3 ಗಂಟೆಗೆ ಹಸಿವು ಸ್ಟಾರ್ಟ್ ಆಗ್ತದೆ ಜನರಿಗೆ. ಟೀಯಲ್ಲಿ ತಿನ್ಲಿಕ್ಕೆ ನಮ್ದು ಅಬ್ಸಾರ್ಪ್ಷನ್ ಟೋಟಲ್ ಮೈಂಡ್ ಅದರಲ್ಲೇ ಇರ್ತದೆ. ಆದರೆ 9:30 ಕೊಡುವಾಗ ಕೂಡ ಬೇಕಂತ ಇಲ್ಲ ಅದು. ಆಕ್ಚುಲಿ ಕೊಡ್ತಾರೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಸರ್ವ್ ಆಗ್ತದೆ. ಆದರೆ ನನಗೆ ಯೂಶುವಲಿ ಅದರಲ್ಲಿ ಸ್ವಲ್ಪ ತಿನ್ನುವಂಥದ್ದು ಅಷ್ಟೇ, ಅದು ಇಲ್ಲದು ಕೂಡ ನಡೀತದೆ. ಮತ್ತೆ ಬರುವಂಥದ್ದು 2 ಗಂಟೆಗೆ ಕ್ಯಾಂಪಿಗೆ, 2:15 ಪ್ರಸಾದ, 2:30, 2:45 ಆಗ್ತದೆ. ಮತ್ತೆ ರಾತ್ರಿ ಇಲ್ಲ, ರಾತ್ರಿ ಹಾಲು ಮತ್ತೆ ಈ ಎಂತ ಹೇಳುವಂಥದ್ದು ಮೂರಿ ಅಂದ್ರೆ ಅದಕ್ಕೆ ಎಂತ ಹೇಳುವಂಥದ್ದು, ಈ ನಾವು ಚರ್ಮುರಿ ಎಲ್ಲ ಮಾಡ್ತೇವಲ್ಲ ಅದು ಕೊಡ್ತಾರೆ ಸ್ವಲ್ಪ ರಾತ್ರಿ 8 ಗಂಟೆಗೆ.
8:45 ಮಲಗಬೇಕು. ಹಾಗಾಗಿ ಅಲ್ಲಿ ತಿನ್ನುವ ಇದೇ ಬರುವುದಿಲ್ಲ ನಮ್ಗೆ ಅಂತ ಅಂದ್ರೆ ಟೋಟಲ್ ಎಲ್ಲಿಯಾದ್ರೂ ಹೋದ್ರೆ ನಮ್ಗೆ ತಿನ್ನುವುದು ಅದೇ 1000 ಸಲ ಅದೇ ತಲೆಯಲ್ಲಿ ಇರ್ತದೆ. ಯಾಕೆಂದ್ರೆ ನಮ್ಗೆ ಬೇರೆ ವಿಷಯದಲ್ಲಿ ಮೈಂಡ್ ಎಂತಾಗಿದೆ ಅಂದ್ರೆ ಅದರಲ್ಲೇ ಉಂಟು. ತಿನ್ನುವುದು ಸೆಕೆಂಡರಿ, ತಿನ್ನದಿದ್ದು ಕೂಡ ಎಂತಂದ್ರೆ ಪ್ರಪದಿರುವಂತದ್ದು. ಈಗ ಒಂದೊತ್ತು ಸ್ವಲ್ಪ ತಿಂದರೆ ನಾವು ಬದುಕ್ತೇವೆ, ಆದ್ರೆ ನಮ್ಮ ಮೈಂಡ್ ಟ್ರೈನ್ ಆಗ್ಲಿಲ್ಲ. ನಮಗೆ ಟೈಮ್ಗೆ ಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ಬೇಕು, ಮತ್ತೆ ನಡುವಲ್ಲಿ ಬೇಕು, ಇನ್ನೊಮ್ಮೆ ಬೇಕು, ಮತ್ತೊಮ್ಮೆ ಬೇಕು, ಮತ್ತೆ ಈ ರೀತಿ ನಮ್ದು ಕಾನ್ಶಿಯಸ್ನೆಸ್ ಈಗ ಈಟಿಂಗ್ ಕಾನ್ಶಿಯಸ್ನೆಸ್. ತಿನ್ನುವುದರಲ್ಲಿ ಪ್ರಜ್ಞೆ ನಮ್ದು ಫುಲ್ ಪ್ರಜ್ಞೆ. ಅದರಿಂದ ಹೇಗೆ ಹೊರಗೆ ಬರುವಂತದ್ದು? ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ. ಕೃಷ್ಣ ಪ್ರಜ್ಞೆ ಮಾಡ್ತಾ 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 ಹೇಗೆ ಅಂದ್ರೆ ನೋಡಿ, ಈಗ ನಾವು ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಮಗೆ ಸರ್ವಿಂಗ್ ಇತ್ತು. ಇನಿಷಿಯಲ್ ಆಗಿ ಬಿಗಿನರ್ಸ್ಗೆ ಸ್ಟಾರ್ಟಿಂಗ್ ಡಿವೋಟಿ ಅವ ಸರ್ವಿಸ್ ಮಾಡ್ಲಿಕ್ಕೆ. ಸರ್ವಿಸ್ ಮಾಡುವಾಗ ಈಗ ಹೇಗೆ ಅಂದ್ರೆ ಈಗ ನಾವು ಸಪೋಸ್ ಯಾತ್ರೆಗೆ ಹೋಗ್ತೇವೆ, ಯಾತ್ರೆಯಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ, ಸರ್ವಿಸ್ ಮಾಡಿ ಮತ್ತೆ ಸರ್ವಿಸ್ ಮಾಡಿದ ಕೂಡಲೇ ಇಮಿಡಿಯೇಟ್ ಹೋಗ್ಲಿಕ್ಕೆ. ಹಾಗೆ ಅಲ್ಲಿ ತಿನ್ಲಿಕ್ಕೆ ಆಪ್ಷನ್ ಎಲ್ಲಿ ಉಂಟು? ಸ್ವಲ್ಪ ತಿನ್ನುವಂಥದ್ದು. ನಮ್ದು ಎಂತ ಆಗ್ತಾ ಅಂದ್ರೆ ತಿನ್ನುವುದೇ ಮೈನ್ ಎಜೆಂಡಾ, ಸರ್ವಿಸ್ ಅಲ್ಲ. ಬಿಗಿನರ್ಸ್ ಬಂದವನಿಗೆ ಸರ್ವಿಸ್ ಯಾಕೆ ಕೊಡುದಂದ್ರೆ ಅವನು ಕಾನ್ಸಂಟ್ರೇಷನ್ ಸರ್ವಿಸಿಗೆ ಹೋಗ್ಲಿ, ತಿನ್ನುವುದಕ್ಕೆ ಹೋಗ್ಬಾರ್ದು. ತಿನ್ನುವುದು ಅಂತಂದ್ರೆ ನಾವು ಇರ್ಲಿಕ್ಕೆ ತಿನ್ನುವಂಥದ್ದು ಅಷ್ಟೇ. 2 ವಿಷಯ ಉಂಟು, ಈಟಿಂಗ್ ಫಾರ್ ಲಿವಿಂಗ್, ಲಿವಿಂಗ್ ಫಾರ್ ಈಟಿಂಗ್. ಈಟಿಂಗ್ ಫಾರ್ ಲಿವಿಂಗ್ ಆಗ್ಬೇಕು, ಬದುಕಲಿಕ್ಕೆ ಸ್ವಲ್ಪ ತಿನ್ನುವಂಥದ್ದು. ಲಿವಿಂಗ್ ಫಾರ್ ಈಟಿಂಗ್ ಅಲ್ಲ ಪ್ರೊಪೋಸ್ ಇರುವಂಥದ್ದು. ಅದು ನಮ್ಮ ಕಂಡೀಷನ್, ಸೆಕೆಂಡ್ ಕಂಡೀಷನ್ ಲಿವಿಂಗ್ ಫಾರ್ ಈಟಿಂಗ್. ದಿವಸದಲ್ಲಿ 5-6 ಹೊತ್ತು ನಮಗೆ ತಿನ್ನಲೇಬೇಕು, ಸ್ವಲ್ಪ ಸ್ವಲ್ಪ ಅದು ತಿನ್ನಲೇಬೇಕು. ಯಾಕೆಂದ್ರೆ ಮೈಂಡ್ ಅನ್ನು ನಾವು ಆ ರೀತಿ ಟ್ರೈನ್ ಮಾಡಿದ್ದೇವೆ. ಹಾಗಾಗಿ ನಾವೀಗ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಎಂತ ಬರುವಂಥದ್ದು? ಫಸ್ಟಿಗೆ ಥಾಟ್ ಬರುವಂಥದ್ದು ನಮ್ದೇ ಬರುವಂಥದ್ದು, ನಮ್ದು ತಿನ್ನುವಂಥದ್ದು, ನಮ್ದೇ ಯೋಚನೆ ಬರುವಂಥದ್ದು. ನಮಗೆ ಭಗವಂತನ ಬಗ್ಗೆ ಬರುವುದಿಲ್ಲ. ಇಲ್ಲಿ ಮಾಧವೇಂದ್ರಪುರಿಗೆ ಯಾರ ಯೋಚನೆ ಬಂತು? ಭಗವಂತನಿಗೆ ಏನೇನು ನೈವೇದ್ಯ ಪದಾರ್ಥವನ್ನು ಅರ್ಪಿಸುತ್ತೀರಿ? ದಿಸ್ ಈಸ್ ಡಿವೋಟಿ. ಭಕ್ತ ಅಂದ್ರೆ ಅವನಿಗೆ ಯೋಚನೆ ಯಾವಾಗಲೂ ಅವನು ತಿನ್ನುವುದಲ್ಲ, ಅವನಿಗೆ ಭಗವಂತ ಹೇಗೆ. ಭಗವಂತ ಕೂಡ ಹೀಗೆ ಪರ್ಸನ್, ಭಗವಂತ ನಮ್ಮಾಗೆ ಪರ್ಸನ್. ಯಾಕೆಂದ್ರೆ ಇಲ್ಲಿ ನೈವೇದ್ಯವನ್ನು ಬದಿಗಿಟ್ಟಿದ್ದ ಯಾರು? ಕ್ಷೀರಚೋರ ಗೋಪಿನಾಥ್. ಕ್ಷೀರವನ್ನು ಬದಿಗೆ, ಚೋರ ಅಂದ್ರೆ ಕದ್ದು ಇಟ್ಟದ್ದು, ಅದಕ್ಕೆ ಅವನಿಗೆ ಬಂದ. ಹಾಗಾಗಿ ಈ ಯಾವುದು ಡಿಟೀಸ್ ಸಾಕ್ಷಿ ಗೋಪಾಲ್ ನಡೆದಿದೆ, ಅಲ್ಲನಾಥ್ ಅದು ತಿಂದಿದೆ ಪ್ರಸಾದ. ಹಾಗಾಗಿ ಡಿಟೀಸ್ ಎಲ್ಲ ಮಾಡ್ತದೆ, ಆದ್ರೆ ನಮ್ಗೆ ಅದರ ಮೇಲೆ ಆ ರೀತಿ ನಂಬಿಕೆ ಇಲ್ಲ. ಕೊರತೆ ಇರುವಂಥದ್ದು ನಮ್ಮ ನಂಬಿಕೆಯ ಕೊರತೆ. ಭಗವಂತ ಎಂತ ಬೇಕಿದ್ದು ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಹಾಗಾಗಿ ಡಿವೋಟೀಸ್ ಅಂದ್ರೆ ಇಮಿಡಿಯೇಟ್ ಆಗಿ ದೇವಸ್ಥಾನ ಹೋದ ಕೂಡಲೇ ಎಸ್, ಭಗವಂತನಿಗೆ ಯಾವ ರೀತಿ ನೀವು ಕೊಡ್ತಾ ಇದ್ದೀರಿ, ಇದನ್ನು ನಾವು ಕೇಳಬೇಕು. ಪ್ರಭು ಇರುವಂತದ್ದು, ನಾವು ಈಗ ಮಾರ್ಕೆಟಿಗೆ ಹೋಗ್ತೇವೆ, ಫ್ರೂಟ್ಸ್ ಮಾರ್ಕೆಟಿಗೆ, ಅಲ್ಲಿ ನಾವು ಆಪಲ್ ನೋಡ್ತೇವೆ. ಈಗ ಒಬ್ಬ ಭಕ್ತ ಮತ್ತೆ ಅಭಕ್ತ ಯಾವ ರೀತಿ ಮಾಡ್ತಾನೆ ನೋಡುವ. ಅಭಕ್ತ ಎಂತ ಮಾಡ್ತಾನೆ? ಅವನಿಗೆ ತಿನ್ಲಿಕ್ಕೆ ಆಪಲ್ ರೇಟ್ ಕೇಳ್ತಾನೆ. ಸರ್ ಯಾವ್ದೆಲ್ಲ ಆಪಲ್ ಉಂಟು ಸರ್? 100 ರೂಪಾಯಿ ಸ್ಟಾರ್ಟ್ ಆಗ್ತದೆ, 100 ರೂಪಾಯಿದು ಉಂಟು, 200 ರೂಪಾಯಿದು ಉಂಟು, 300 ರೂಪಾಯಿದು ಉಂಟು, 400 ರೂಪಾಯಿದು ಉಂಟು, 500 ರೂಪಾಯಿದು ಫಸ್ಟ್ ಕ್ಲಾಸ್ ಆಪಲ್. ಅವ ಹೇಳ್ತಾನೆ 2 kg ನನಗೆ 500 ರೂಪಾಯಿದು ಆಪಲ್ ಕೊಡು. ಹೋಗ್ತಾನೆ, ಕಟ್ ಮಾಡ್ತಾನೆ, ತಿಂತಾನೆ. ಅದೇ ಅಭಕ್ತ ಭಗವಂತನ ದೇವಸ್ಥಾನಕ್ಕೆ ಅವನಿಗೆ ಹೋಗ್ಲಿಕ್ಕೆ ಉಂಟು, ಅವನಿಗೆ ಆಗ್ತದೆ, ಮನಸ್ಸಾಗ್ತದೆ ಭಗವಂತನಿಗೆ ಆಪಲ್ ಕೊಡುವ ಅಂತ ಕೇಳ್ತಾನೆ. ಯಾವುದೆಲ್ಲ ಆಪಲ್ ಉಂಟು ಸರ್? 100 ಉಂಟು, 200, 300, 400, 500. 100 ಅರ್ಧ kg ಕೊಡಿ. ಭಗವಂತನಿಗೆ ಕೊಡುವಾಗ ನಾವು 100, ನಮ್ಗೆ ತಿನ್ನುವಾಗ 500. ಇದು ಅಭಕ್ತನ ಗುಣ. ಭಕ್ತ ಹಾಗೆ ಅಲ್ಲ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು. ಆಲ್ವೇಸ್ ಗಿವ್ ಫಸ್ಟ್ ಕ್ವಾಲಿಟಿ. ಹೆಚ್ಚಿನವ್ರು ಹೇಳ್ತಾರೆ, ನೀವು ಯಾಕೆ ಅಷ್ಟೆಲ್ಲ ಗೀ ಎಲ್ಲ ಹಾಕ್ತೀರಿ ಪ್ರಸಾದಕ್ಕೆ, ಕಡಿಮೆ ಖರ್ಚು ಮಾಡಿ. ಭಗವಂತನ ನೋಡಿ ಎಲ್ಲ ಸ್ಯಾಂಕ್ಷನ್ ಮಾಡುವಂಥದ್ದು ಭಗವಂತ. ಇದು ತುಂಬಾ ಮಂದಿ ಹೇಳಿದ್ದಾರೆ, ಅದಕ್ಕೆ ನಾನು ಹೇಳುವಂಥದ್ದು. ಅದೇ ಅವನ ಮನೆಯಲ್ಲಿ ತಿನ್ನುವಾಗ ಗೀ ಎಷ್ಟು ಬೇಕಾಗ್ತಾನೆ, ದೇವರಿಗೆ ಕೊಡುವಾಗ ಗೀಯನ್ನು ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾರೆ ಜನರು. ಪ್ರಭುಪಾದ ಹೇಳುವಂಥದ್ದು,
Who is the supplier? Krishna is supplier. You don't have faith that Krishna will provide. ನಮ್ಗೆ ನಂಬಿಕೆ ಇಲ್ಲ ಕೃಷ್ಣ ಕೊಡ್ತಾನಂತ, ಅದಕ್ಕೆ ನಾವು ಕಡಿಮೆ ಹಾಕಿ ಇಲ್ಲ, ಕೃಷ್ಣನಿಗೆ ಹಾಕ್ಬೇಕಂತೆ ಜಾಸ್ತಿ. ಕೃಷ್ಣನಿಗೆ 500 rupees ಫಸ್ಟ್ ಕ್ಲಾಸ್ ಆಪಲ್ ಕೊಡ್ಬೇಕಂತೆ. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟೇ. ಕೃಷ್ಣ ಪ್ಲೀಸ್ ಆದ್ರೆ ಸ್ಯಾಂಕ್ಷನ್ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ಕಳಿಸುವವ ನೀನಲ್ಲ. ನಮ್ಗೆ ಎಂತ ಆಗ್ತದೆ ಅಂದ್ರೆ, ನಾನು ದುಡ್ದು ತರುವಂಥದ್ದು. ನಾವು ಎಂತ ದುಡ್ಡು ತರ್ಲಿಕ್ಕೆ ಆಗ್ತದೆ? ಭಗವಂತ ಅನ್ಲಿಮಿಟೆಡ್ ಉಂಟು. ಹಾಗೆ ಈ ಪ್ರಜ್ಞೆ ನಮ್ಗೆ ಇರಬೇಕು. ಈ ಪ್ರಜ್ಞೆ ಬರ್ಲಿಕ್ಕೆ ಸುಲಭ ಅಲ್ಲ. ನಾವು ನಮ್ಮದೇ ನೋಡುವಂಥದ್ದು, ನಾನು ನನ್ನದು, ನಾನು ನನ್ನದು. ಭಗವಂತನ ಪ್ರಜ್ಞೆ ನಮಗೆ ಬರುವುದಿಲ್ಲ. ಭಗವಂತನಿಗೆ ಹೇಗೆ ಒಳ್ಳೇದು ಕೊಡುವಂಥದ್ದು, ಈ ಯೋಚನೆ ಬರಬೇಕು. ಹಾಗಾಗಿ ಇಲ್ಲಿ ಮಾಧವಪುರಿಗೆ ಆ ಯೋಚನೆ ಬಂತು. ಮಾಧವಪುರಿಗೆ ಆ ಯೋಚನೆ ಬಂತು. ಭಗವಂತನಿಗೆ ಏನೇನು ನೈವೇದ್ಯ ಪದಾರ್ಥಗಳನ್ನು ಅರ್ಪಿಸುತ್ತೀರಿ ಎಂದು ಅಲ್ಲಿನ ಒಬ್ಬ ಬ್ರಾಹ್ಮಣನು ವಿಚಾರಿಸಿದ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 114. ಸೇವಾರ ಸೌಸ್ತವ ದೇಕಿ ಆನಂದಿತ ಮಾನೆ, ಉತ್ತಮ ಭೋಗ ಲಾಗೆ ಏತ ಭೋಜಿಯ ಅನುಮಾನೆ. ದೇವಸ್ಥಾನದಲ್ಲಿ ಕಂಡು ಬರುತ್ತಿದ್ದ ಉತ್ಕೃಷ್ಟತೆಯನ್ನು ನೋಡಿದ ಮಾಧವೇಂದ್ರಪುರಿ ಅವರು, ಇಲ್ಲಿನವರು ಪ್ರಥಮ ಶ್ರೇಣಿಯ ಆಹಾರ ಪದಾರ್ಥಗಳನ್ನೇ ದೇವರಿಗೆ ಅರ್ಪಿಸ್ತಿರಬೇಕು ಎಂದು ಅನುಮಾನ ಕ್ರಮದಿಂದ ಅರ್ಥ ಮಾಡಿಕೊಂಡರು. ನೋಡಿ, ಅವರಿಗೆ ಗೊತ್ತಾಯ್ತು, ಎಸ್, ಇವರು ಫಸ್ಟ್ ಕ್ಲಾಸ್ ಆಗಿ ಕೊಡ್ತಾ ಇದ್ದಾರೆ ಭಗವಂತನಿಗೆ, ನಾವು ಕೂಡ ಇದನ್ನೇ ಮಾಡಬೇಕು. ಭಗವಂತನಿಗೆ ಫಸ್ಟ್ ಕ್ಲಾಸ್ ಕೊಡ್ಬೇಕು ನಾವು. ಹೇಗಂದ್ರೆ ಲಾಸ್ಟ್ 2022 ವೃಂದಾವನಕ್ಕೆ ಹೋಗಿದ್ದೇವೆ ನಾವು. ಆಗ ನಾನು ಎಲ್ಲ ಡಿವೋಟೀಸ್ ಅಂತ ಕಲೆಕ್ಟ್ ಮಾಡಿದ್ದೇನೆ. ಎಲ್ಲರೂ ಕೊಟ್ಟಿದ್ದಾರೆ ಹಣ, DT's ಡ್ರೆಸ್. ಹಾಗಾಗಿ 2 ಸೆಟ್ 30,000 ತಂದೆ, ಮತ್ತೆ ಒಂದು ಸೆಟ್ಟಿಗೆ ಆಲ್ಮೋಸ್ಟ್ 70,000 ಆಗಿದೆ, ಎಲ್ಲ ಜ್ಯುವೆಲ್ಲರಿ ಸೇರಿ. ಹಾಗೆ ಒಬ್ಬರು ಹಣ ಕೊಡುವಾಗ ಹೇಳಿದ್ರು, ಯಾಕೆ ನೀವು 70,000 ಭಗವಂತನಿಗೆ ಹಾಕ್ತೀರಿ? ಭಗವಂತನಿಗೆ 70,000 70 ಕೋಟಿದಾಗಬೇಕು. ನಮ್ಮ ಹತ್ರ ಅಷ್ಟು ಹಣ ಬಂದ್ರೆ 70 ಕೋಟಿದಾಗ್ತೇವೆ. ಯಾಕೆಂದ್ರೆ ಅವರು ಹಣ ಕೊಟ್ಟಿದ್ದಾರೆ, ಅದಕ್ಕೆ ಕೇಳಿದುದಲ್ಲ. ಆದ್ರೆ ನೋಡಿ, ನಾವು ಹೇಗಂದ್ರೆ, ಈಗ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಫಂಕ್ಷನ್, ಮದುವೆ ಇದೆ, ಸಾರೀಸ್ ಎಲ್ಲ 1 ಲಕ್ಷದ ಸಾರಿ, 1.5 ಲಕ್ಷ, ಕೆಲವರೆಲ್ಲ ಜಾಸ್ತಿ ತೆಗಿತಾರೆ ಯಾವುದೇ ಡ್ರೆಸ್ ಇರಲಿ. ಆದ್ರೆ ಭಗವಂತನಿಗೆ ಹಾಕುವಾಗ ನಮ್ಗೆ ಯೋಚನೆ ಬರ್ತದೆ, ಯಾಕೆ ಹಾಕೋದಂತ. ಆಕ್ಚುಲಿ ಪ್ರಭುಪಾದ ಹೇಳುವಂಥದ್ದು ಬೆಸ್ಟ್ ಕ್ವಾಲಿಟಿ ಆಗ್ಬೇಕಂತ ಭಗವಂತನಿಗೆ. ಬೆಸ್ಟ್ ಕ್ವಾಲಿಟಿ ಆಗ್ಬೇಕು, ಪ್ರಥಮ ಶ್ರೇಣಿ. ಇಲ್ಲಿ ಅಂತ ಹೇಳುವಂಥದ್ದು ಮೊದಲು ಗೊತ್ತಾಯ್ತು, ಇಲ್ಲಿನವರು ಪ್ರಥಮ ಶ್ರೇಣಿಯ ಆಹಾರ ಪದಾರ್ಥಗಳನ್ನೇ ದೇವರಿಗೆ ಅರ್ಪಿಸ್ತಿರಬೇಕು. ಈ ರೀತಿ ಮಾಡ್ಬೇಕು ನಾವು. ಫಸ್ಟ್ ಕ್ವಾಲಿಟಿ ಆಗ್ಬೇಕು ಭಗವಂತನಿಗೆ. ನಮ್ಗೆ ನಾವು 3rd ಕ್ವಾಲಿಟಿ 4th ಕ್ವಾಲಿಟಿ ಹಾಕಿದ್ರು ಚಿಂತೆ ಇಲ್ಲ. ಈಗ ನಮ್ಮ ಧೋತಿಗೆ 250, ನಿಮ್ ನಂಬಲಿಕ್ಕಿಲ್ಲ, 250 rupees ವೃಂದಾವನದಲ್ಲಿ ಪರ್ಚೇಸ್ ಮಾಡುವಂತ ನಾವು. ಈ ಕುರ್ತಾಗಿ ಕೂಡ ಅಷ್ಟೇ 500 ರೂಪಾಯಲ್ಲಿ ಆಗ್ತದೆ ಧೋತಿ ಕುರ್ತಾ. ಆದ್ರೆ ಭಗವಂತನಿಗೆ ಯಾಕೆ ಅಷ್ಟು? ಮಿನಿಮಮ್ ಸ್ಟಾರ್ಟ್ ಆಗುವಂಥದ್ದು ಒಳ್ಳೇದು 20,000 25,000 ಸ್ಟಾರ್ಟ್ ಆಗುವಂಥದ್ದು. ಯಾಕೆ ನಾವು ಅಷ್ಟು ಕೊಡ್ಬೇಕು? ಪ್ರಭುಪಾದ ಹೇಳ್ತಾರೆ, ಭಗವಂತ ಚಂದ ಕಾಣಿದ್ರೆ ನೀನ್ ಚಂದ ಆಗ್ತೀಯ. ಈಗ ನಾವು DT's ಅಲಂಕಾರ ಮಾಡ್ಲಿಕ್ಕೆ ಹೋಗ್ತೇವೆ, ಭಗವಂತನನ್ನು ಚಂದ ಮಾಡಿ ಅಲಂಕಾರ ಮಾಡಿದ್ರೆ ಅದು ರಿಫ್ಲೆಕ್ಷನ್ ನಮಗೆ ಬರ್ತದಂತೆ. ಹಾಗಾಗಿ ಈ ಪ್ರಜ್ಞೆ ನಮ್ಗೆ ಇರಬೇಕು. ಇದು ಭಕ್ತನ ಪ್ರಜ್ಞೆ. ಹೇಗೆ ಇದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈ ಉದಾಹರಣೆ ನಿಮಗೆ ಅರ್ಥ ಆಗ್ಬಹುದು. ಇದು ಜೀವ ಗೋಸ್ವಾಮಿ ಕೊಡುವಂತ ಉದಾಹರಣೆ. ಒಬ್ಬ ಹಳ್ಳಿಯಿಂದ ಸಿಟಿಗೆ ಹೋಗ್ತಾನೆ, ಬಾಂಬೆಗೆ ಹೋಗ್ತಾನೆ. ಅವ ಎಂತ ಅಂದ್ರೆ ಈ ವಾಚ್ಮ್ಯಾನ್ ಕೆಲಸಕ್ಕೆ ಹೋಗುವಂಥದ್ದು. ಹಾಗೆ ಹೋಗ್ತಾನೆ, ಅವನಿಗೆ 6,000 ಸಂಬಳ. ಸಾರಿ, 5,000 ಸಂಬಳ. 6,000 ಬೇಡ, 5,000 ಸಂಬಳ. ಚೌಕಿದಾರ್ ಕೆಲಸ. ಹಾಗೆ ಹೋಗ್ತಾನೆ. ಹೋಗಿ ಅವ ಇರುವಂಥದ್ದು ಚಾಲ್. ನೀವು ಬಾಂಬೆಯಲ್ಲಿ ನೋಡಿರ್ಬೋದು, ಚಾಲ್ ಅಂದ್ರೆ ಭಾಗ್ಯ ಇಲ್ಲ, ಎಂತದೊಂದು ಸ್ಕ್ರೀನ್ ಇರ್ತದೆ, ಬಟ್ಟೆ ಅಷ್ಟೇ, ಮತ್ತೆ ಸಣ್ಣ ಜಾಗ ಎಲ್ಲ ಹತ್ತಿರ ಚಾಲ್. ಅದಕ್ಕೆ ರೆಂಟ್ ನಿಮ್ಗೆ 400 ರೂಪಾಯಿ. ಪಾಪದವರು ಅದರಲ್ಲಿ ಇರುವಂಥದ್ದು ಚಾಲಲ್ಲಿ.
ಚಾಲ್ ಎದುರಲ್ಲಿ ಅಲ್ಲಿ ಮೂತ್ರ ಎಲ್ಲ ಹೋಗುವಂಥದ್ದು ಎಲ್ಲ ಗಲೀಜಿ ಎಲ್ಲ, ಮತ್ತೆ ಅಲ್ಲಿ ಟಾಯ್ಲೆಟ್ ಎಲ್ಲ ನಿಮ್ಗೆ ನುಸಿ ಎಲ್ಲ ಇರ್ತದೆ ಅಲ್ಲಿ ತುಂಬಾ. ಆದ್ರೆ ಹಣ ಇಲ್ಲ, ಎಂತ ಮಾಡುವಂಥದ್ದು, ಅಲ್ಲಿ ಇರ್ಬೇಕಾಗ್ತದೆ ಪರಿಸ್ಥಿತಿ. ಹಾಗೆ ಇವ ಎಂತ ಮಾಡುದಂದ್ರೆ ಚಾಲಲ್ಲಿ ಇರ್ತಾನೆ ವಾಚ್ಮ್ಯಾನ್, ಯಾರು ಚೌಕಿದಾರ್, 5,000 ಸಂಬಳ ಅವನಿಗೆ, 400 ರೂಪಾಯಿ ಅದಕ್ಕೆ ಬಾಡಿಗೆ ಕೊಡ್ಬೇಕವ ಚಾಲಿಗೆ, ಮತ್ತೆ 600 ರೂಪಾಯಿ ಅವನು ತಿನ್ನುವುದು ಮತ್ತೆ ಹೋಗುವಂಥದ್ದು ಅವನ ಕೆಲಸಕ್ಕೆ ಎಲ್ಲ, ಅದರಲ್ಲಿ ಅವ ಮ್ಯಾನೇಜ್ ಮಾಡ್ತಾನೆ. 4,000 ರೂಪಾಯಿ ಮನೆಗೆ ಗಳಿಸ್ತಾನೆ, 4,000 ತಿಂಗಳಿಗೆ ಮನೆಗೆ ಗಳಿಸ್ತಾನೆ. ಮತ್ತೆ ಯಾವಾಗಲೂ ಒಂದು ಯೋಚನೆ ಅಂತಂದ್ರೆ, ಸಣ್ಣ ಮಗು ಹಾಲು ಕುಡಿತಾ ಇದ್ದಾನೆ, ದೊಡ್ಡ ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ನನ್ನ ಹೆಂಡತಿ ಒಳ್ಳೆ ಸಾರಿ ಆಗ್ತಾ ಇದ್ದಾಳೆ, ಇದೇ ಯೋಚನೆ. ಯಾಕೆ 4,000 ಕಳಿಸ್ತಾ ಇದ್ದಾನಲ್ಲ ಮನೆಗೆ. ಆದ್ರೆ ಅವ ಇರುವಂಥದ್ದು ಎಂತ, ಚಾಲಲ್ಲಿ ರಾತ್ರಿ ಎಲ್ಲ ನುಸಿ ಎಲ್ಲ ಕಚ್ತಾ ಇರ್ತದೆ, ಆದ್ರೂ ಕೂಡ ಕಷ್ಟದಲ್ಲಿ ಇದ್ದಾನೆ. ಪ್ರಭುಪಾದರು ಸೇಮ್ ಭಕ್ತ ಕೂಡ ಹಾಗೆ. ಭಕ್ತ ಅವನಿಗೋಸ್ಕರ ಖರ್ಚು ಇಲ್ಲ, ಭಗವಂತನಿಗೆ ಖರ್ಚು ಮಾಡುವನು, ಭಗವಂತನಿಗೆ ಖರ್ಚು ಮಾಡುವನು, ಇದು ಭಕ್ತ. ಹಾಗೆ ಇಲ್ಲಿ ಕೂಡ ಹಾಗೆ ಮಾಧವೇಂದ್ರಪುರಿಗೆ ತಿಳಿತದೆ ಎಂತ, ಇಲ್ಲಿ ಅವರು ಪ್ರಥಮ ಶ್ರೇಣಿಯ ಆಹಾರ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸ್ತಿರಬೇಕು ಎಂದು ಅನುಮಾನ ಕ್ರಮದಿಂದ ಅರ್ಥ ಮಾಡಿಕೊಂಡ. ನಾವು ಕೂಡ ಫಸ್ಟ್ ಕ್ವಾಲಿಟಿ ಕೊಡ್ಬೇಕು ಭಗವಂತರಿಗೆ. ಶ್ಲೋಕ 115. ಏ ಚೇಹಿಯ ಭೋಗ ಲಾಗೆ ಸಕಾಲ ಪೋಚಿಬೆ ತಾಯಿ ಚಾಬಾಯ್ ಬಿಯಾನ ಭೋಗ ಗೋಪಾಲೆ ಲಾಗಿಬೆ. ಮಾಧವೇಂದ್ರಪುರಿ ಅವರ ಆಲೋಚನೆಗೆ ಹೀಗೆ ಸಾಗಿತ್ತು. ಗೋಪಿನಾಥನಿಗೆ ಯಾವ ಯಾವ ತೆರೆದ ನೈವೇದ್ಯಗಳನ್ನು ಇಲ್ಲಿನವರು ಅರ್ಪಿಸುತ್ತಾರೆ ಎಂಬುದನ್ನು ಅರ್ಚಕನನ್ನು ಕೇಳಿ ವಿಚಾರಿಸಿಕೊಳ್ಳುತ್ತಾನೆ. ಇದರಿಂದ ನಮ್ಮ ಗುಡಿಯ ಅಡುಗೆ ಮನೆಯಲ್ಲೂ ತಕ್ಕ ಏರ್ಪಾಡುಗಳನ್ನು ಮಾಡಿ ಇಲ್ಲಿನವರು ಅರ್ಪಿಸುವ ರೀತಿಯ ಪದಾರ್ಥಗಳನ್ನೇ ನಮ್ಮ ಶ್ರೀ ಗೋಪಾಲನಿಗೂ ಅರ್ಪಿಸಬೇಕು. ಎಸ್, ಎಂತ ಬರ್ತದೆ ಅಂದ್ರೆ ಅವರಿಗೆ ವೃಂದಾವನದಲ್ಲಿ ಅವ್ರದ್ದು ಗೋಪಾಲ ಇದ್ದಾನೆ, ಹಾಗಾಗಿ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದನ್ನೇ ಅಲ್ಲಿ ಕೂಡ ಮಾಡಬೇಕು. ಎಸ್, ಅರ್ಪಿಸುತ್ತಾರೆ ಎಂಬುದನ್ನು ಅರ್ಚಕನ ಕೇಳಿ ವಿಚಾರಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಗುಡಿಯ ಅಡುಗೆ ಮನೆಯಲ್ಲೂ ತಕ್ಕ ಏರ್ಪಾಡು ಮಾಡಿ ಇಲ್ಲಿನವರು ಅರ್ಪಿಸುವ ರೀತಿಯಲ್ಲಿ ಪದಾರ್ಥಗಳನ್ನು ನಮ್ಮ ಗೋಪಾಲನಿಗೂ ಅರ್ಪಿಸಬಹುದು. ಶ್ಲೋಕ 116. ಹೇಲಾಗಿ ಪೂಚಿಲೆ ನಾ ಬ್ರಾಹ್ಮಣೆ ರಸ್ತಾನೆ ಬ್ರಾಹ್ಮಣ ಕೈಲಾಸ ಭೋಗವಿ ವರಣೆ. ಅನುವಾದ: ನೈವೇದ್ಯದ ವಿಷಯಕವಾಗಿ ಪುರಿಯವರು ಬ್ರಾಹ್ಮಣ ಪುರೋಹಿತನನ್ನು ಪ್ರಶ್ನಿಸಿದರು. ಗೋಪಿನಾಥನಿಗೆ ಅಲ್ಲಿ ಅರ್ಪಿಸಲಾಗುತ್ತಿದ್ದ ಭೋಗದ ಸಕಲ ವಿವರಗಳನ್ನು ಆ ಪುರೋಹಿತನು ನೀಡಿದ. ಹಾಗೆ ಪುರೋಹಿತನ ಹತ್ರ ಕೇಳ್ತಾರೆ, ಎಂತೆಲ್ಲ ನೀವು ಅರ್ಪಣೆ ಮಾಡ್ತಿದ್ದೀರಿ, ಅವ ಎಲ್ಲ ವಿವರ ಪುರಿಗೆ ಕೊಡ್ತಾರೆ, ಮಾಧವೇಂದ್ರಪುರಿಗೆ. ಶ್ಲೋಕ 117. ಸಂಧ್ಯಾಯ ಭೋಗ ಲಾಗೆ ಕ್ಷೀರ ಅಮೃತ ಕೇಲಿ ನಾಮ 12 ಅಮೃತ ಪಾತ್ರೆ ಬಾರಿ ಅಮೃತ ಸಮಾನ. ಬ್ರಾಹ್ಮಣ ಪುರೋಹಿತನು ನುಡಿದ, ಸಂಜೆಯ ಹೊತ್ತು ಈ ದೇವರಿಗೆ 12 ಗಡಿಗೆಗಳಲ್ಲಿ ಪಾಯಸವನ್ನು ಸಮರ್ಪಿಸುತ್ತೇವೆ. ನೋಡಿ, ಸಂಜೆ ಹೊತ್ತಿಗೆ 12 ಗಡಿಗೆಯಲ್ಲಿ ಪಾಯಸ. ಪರಮಾನದ ಸವಿ ಅಮೃತಕ್ಕೆ ಸಮಾನಾಗಿರುತ್ತದರಿಂದ ಅದಕ್ಕೆ ಅಮೃತ ಕೇಲಿ ಎನ್ನುವ ಹೆಸರಿದೆ. ಅದಕ್ಕೆ ಹೆಸರು ಅಮೃತ ಕೇಲಿ ಅಂತ. ಶ್ಲೋಕ 118. ಗೋಪಿನಾಥರ ಕ್ಷೀರ ಬಾಲಿ ಪ್ರಸಿದ್ಧ ನಾಮ ಯಾರ ಪೃಥ್ವಿತೆ ಐಚೆ ಭೋಗ ಕಹ ನಾಹಿ ಆರ. ನಾವು ಇಲ್ಲಿ ಭಗವಂತನಿಗೆ ಅರ್ಪಿಸುವ ಪರಮಾನವು ಇಡೀ ಜಗತ್ತಿನಾದ್ಯಂತ ಗೋಪಿನಾಥ ಕ್ಷೀರವೆಂದೇ ವಿಖ್ಯಾತಿ. ನೋಡಿ, ಅದಕ್ಕೆ ಹೆಸರು ಗೋಪಿನಾಥ ಕ್ಷೀರ ಅಂತ. ಇಂಥ ಪದಾರ್ಥಗಳನ್ನು ಜಗತ್ತಿನಲ್ಲಿ ಬೇರೆಲ್ಲೂ ಅರ್ಪಿಸುವುದಿಲ್ಲ. ಶ್ಲೋಕ 119. ಹೇನ ಕಾಲೆ ಸೇ ಭೋಗ ತಾಕೂರೆ ಲಾಗೀಲಾ ಸೂನಿ ಪೂರಿ ಗೋಸಾದಿ ಕಿಚ್ಚು ಮನೆ ವಿಚಾರಿಲ್ಲ. ಈತ ಮಾಧವೇಂದ್ರಪುರಿ ಅವರು ಬ್ರಾಹ್ಮಣ ಪುರೋಹಿತನೊಡನೆ ಮಾತಿನಲ್ಲಿ
ನಿರತರಾಗಿದ್ದ ಅತ್ತ ದೇವರಿಗೆ ಕ್ಷೀರ ನೈವೇದ್ಯವನ್ನು ಸಮರ್ಪಿಸಲಾಯಿತು. ಇದನ್ನು ಕೇಳಿದ ಮಾಧವೇಂದ್ರಪುರಿ ಅವರು ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದರು. ನೋಡಿ, ಪುರೋಹಿತರು ಮಾತಾಡುವಾಗ ಅಲ್ಲಿ ಕ್ಷೀರ ನೈವೇದ್ಯ ಸಮರ್ಪಿಸಲಾಯಿತು. 120 ಆಯಾಚಿತ ಕ್ಷೀರ ಪ್ರಸಾದ ಅಲ್ಪಾಯ ದೀಪಾಯ ಸ್ವಾದ ಜಾನಿ ತೈಜೆ ಕ್ಷೀರ ಗೋಪಾಲೆ ಲಾಗಿಯ. ನಾನು ಯಾಚನೆ ಮಾಡದೆ ಆ ಪಾಯಸ ನನಗೆ ಒಂದಿಷ್ಟು ಸಿಗುವುದಾದರೆ ಹೇಗಿರುತ್ತದಲ್ಲ. ನೋಡಿ, ನಾನು ಕೇಳದೆ ನನಗೆ ಸ್ವಲ್ಪ ಸಿಕ್ತಿದ್ರೆ ಹೇಗಿರ್ತಿತ್ತು. ಮಾಧವ ಯೋಚನೆ ಮಾಡಿದೆ. ನಾನು ಅದರ ರುಚಿ ನೋಡಿ ಅದೇ ರುಚಿಯ ಪಾಯಸ ನಮ್ಮಲ್ಲೂ ಮಾಡಿಸಿ ನನ್ನ ಗೋಪಾಲನಿಗೆ ಸಮರ್ಪಿಸುವುದು. ಈ ರೀತಿ ಯೋಚನೆ ಮಾಡ್ತಾರೆ. ಅಂದ್ರೆ ನನಗೆ ಸ್ವಲ್ಪ ಅದು ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಮಾಧವೇಂದ್ರಪುರಿ. ಶ್ಲೋಕ 121. ಏ ಇಚ್ಛಾಯಲ್ಲ ಜಪಾನ ವಿಷ್ಣು ಸ್ಮರಣ ಕೈಲ ಏನ ಕಾಲೆ ಭೋಗ ಸಾರಿ ಆರಾತಿ ಬಾಜೀಲ. ಗೋಪಿನಾಥನಿಗೆ ಅರ್ಪಿತವಾದ ಪಾಯಸವನ್ನು ಉಣ್ಣಬೇಕೆಂದು ತಾವು ಆಲೋಚಿಸುವುದರ ಬಗೆಗೆ ಮಾಧವೇಂದ್ರಪುರಿ ಅವರಿಗೆ ನಾಚಿಕೆಯಾಯಿತು. ಕೂಡಲೇ ಅವರು ವಿಷ್ಣು ಸ್ಮರಣೆ ಮಾಡಲು ಪ್ರಾರಂಭಿಸಿದರು. ಹೀಗೆ ಪುರಿಯವರು ವಿಷ್ಣು ಸ್ಮರಣೆ ಮಾಡುತ್ತಿದ್ದಾಗ ನೈವೇದ್ಯ ಕಾರ್ಯ ಮುಗಿದು ಆರತಿಯ ಕ್ರಮವು ಪ್ರಾರಂಭವಾಯಿತು. ಹಾಗಾಗಿ ಅವರು ಗೋಪಿನಾಥ ಅರ್ಪಿತ ಪಾಯಸವನ್ನು ಉಣ್ಣಬೇಕೆಂದು ಆಲೋಚಿಸಿದರು. ನೋಡಿ, ಮತ್ತೆ ಅವರಿಗೆ ನಾಚಿಕೆ ಆಯ್ತಂತೆ. ಯಾಕೆಂದ್ರೆ ಡಿಸೈರ್ ಬಂತಲ್ಲ ಅಂತ. ಆಗ ಆಫರಿಂಗ್ ಆಗ್ತಾ ಇದೆ ಏನೋ, ಅದು ಒಳ್ಳೇದಲ್ಲ. ಆಫರಿಂಗ್ ಆಗೋ ಟೈಮಲ್ಲಿ ಡಿಸೈರ್ ಬಂದ್ರೆ ಒಳ್ಳೇದಲ್ಲ. ಕೂಡಲೇ ಅವರು ವಿಷ್ಣು ಸ್ಮರಣೆ ಮಾಡಲು ಪ್ರಾರಂಭಿಸಿದರು. ಮತ್ತೆ ವಿಷ್ಣು ನೈವೇದ್ಯ ಕಾರ್ಯ ಮುಗಿದು ಆರತಿಯ ಕ್ರಮವು ಪ್ರಾರಂಭವಾಯಿತು. ಹೇಗೆ ಅಂದ್ರೆ ಕೆಲವು ದೇವಸ್ಥಾನದಲ್ಲಿ ಯಾರು ಅಡಿಗೆ ಮಾಡ್ತಾರೆ ಅವರಿಗೆ ಆ ದಿವಸ ತಿನ್ಲಿಕ್ಕಿಲ್ಲ, ನೆಕ್ಸ್ಟ್ ಡೇ ತಿನ್ಬಹುದು. ಯಾಕೆಂದ್ರೆ ಅಷ್ಟು ಸ್ಟ್ರಿಕ್ಟ್. ಅಂದ್ರೆ ನಾವು ಅಡಿಗೆ ಮಾಡುವಾಗ ನಾವು ತಿನ್ನುವ ನಮ್ಗೆ ಇಚ್ಛೆ ಬರಬಾರ್ದಂತೆ. ಈ ರೀತಿ ಕೂಡ ಉಂಟು. ಶ್ಲೋಕ 122. ಆರತಿ ದೇಕಿಯ ಪೂರಿ ಕೈಲಾ ನಮಸ್ಕಾರ ಬಾಯ್ರೆ ಐಲ ಕಾರೆ ಕಿಚ್ಚು ನಾಕ ಹೀಲಾರ. ಆರತಿಯ ಕಾರ್ಯ ಮುಗಿದ ಮೇಲೆ ಮಾಧವೇಂದ್ರಪುರಿ ಅವರು ದೇವರಿಗೆ ನಮಸ್ಕರಿಸಿ ದೇವಸ್ಥಾನ ಬಿಟ್ಟು ಹೊರಟು ಹೋದರು. ಅವರು ಯಾರಿಗೂ ಹೆಚ್ಚಿನದೇನು ಹೇಳಲಿಲ್ಲ. ನೋಡಿ, ಅವರಿಗೆ ಇಚ್ಛೆ ಬಂತು, ಆದ್ರೆ ಅವರು ಸೀದಾ ಅಲ್ಲಿಂದ ಬಿಟ್ಟು ಆರತಿ ಮುಗಿದ ಮೇಲೆ ಹೋಗ್ತಾರೆ. ಶ್ಲೋಕ 123. ಆಯಾಚಿತ ವೃತ್ತಿ ಪೂರಿ ವಿರಕ್ತ ಉದಾಸ ಆಯಾಚಿತ ಪಾಯ್ಲೆ ಕಾನಾ ಹೇ ಉಪವಾಸ. ಶ್ರೀ ಮಾಧವೇಂದ್ರಪುರಿ ಅವರು ಭಿಕ್ಷೆ ಬೇಡುವುದರಿಂದ ದೂರವಿರುತ್ತಿದ್ದರು. ಐಕ ವಸ್ತುಗಳ ಬಗ್ಗೆ ಅವರಲ್ಲಿದ್ದದ್ದು ಸಂಪೂರ್ಣ ನಿರಾಸಕ್ತಿ ಹಾಗೂ ನಿರ್ಲಿಪ್ತತೆಗಳಷ್ಟೇ. ತಾವು ಯಾಚಿಸದೆ ಯಾರಾದರೂ ಅವರಿಗೆ ಒಂದಿಷ್ಟು ಆಹಾರ ನೀಡಿದರೆ ಅವರು ಅದನ್ನು ಉಣ್ಣುತ್ತಿದ್ದರು. ಹಾಗೆ ಅವರು ಏನನ್ನು ನೀಡದಿದ್ದಾಗ ಉಪವಾಸವಿರುತ್ತಿದ್ದರು. ಇದು ಹೈ ಲೆವೆಲ್ ಎಂತ ಹೇಳುವಂಥದ್ದು. ಎಂತಂದ್ರೆ ಭಿಕ್ಷೆ ಬೇಡ್ತಾ ಇರ್ಲಿಲ್ಲ ಅಂದೆ ಮಾಧವೇಂದ್ರಪುರಿ ತಿನ್ಲಿಕ್ಕೆ. ಯಾಕೆಂದ್ರೆ ಆಲ್ಮೋಸ್ಟ್ ದೂರ ಇರ್ತಿದ್ರಂತೆ. ಯಾರಾದ್ರೂ ಕೊಟ್ರೆ ಆಗ ತಗೊಳ್ತಾ ಇದ್ರು, ಆದ್ರೆ ಅವರಾಗಿ ಬೇಡ್ತಾ ಇರ್ಲಿಲ್ಲ ಅಂತೆ. ಸಿಗದಿರುವಾಗ ಉಪವಾಸ ಇರ್ತಿದ್ರು. ನೋಡಿ, ಇದು ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ? ತುಂಬಾ ಕಷ್ಟ. ಆ ರೀತಿ ಇದು ಹೈ ಲೆವೆಲ್ ಕಾನ್ಶಿಯಸ್ನೆಸ್ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಈಗ ಭಾವಾರ್ಥ ನೋಡುವ. ಇದೇ ಪರಮಾಂಸ ಘಟ. ಒಬ್ಬ ಸನ್ಯಾಸಿಯು ಮುಟ್ಟುವ ಉನ್ನತೋನ್ನತ ನೆಲೆ. ನೋಡಿ, ಸನ್ಯಾಸ ಅಂದ್ರೆ ಇದು. ಸಿಗದಿದ್ರೆ ಉಪವಾಸ, ಸಿಕ್ಕಿದ್ರೆ ತಿನ್ನುವಂಥದ್ದು, ಬೇಡ್ಲಿಕ್ಕಿಲ್ಲ. ಭಿಕ್ಷೆ ಬೇಡಲು ಸನ್ಯಾಸಿಯು ಮನೆಯಿಂದ ಮನೆಗೆ ಹೋಗಬಹುದು, ಮಾಡ್ಬೋದು. ಆದ್ರೆ ಇವರು ಮಾಡ್ತಾ ಇರಲಿಲ್ಲ, ಅದು ಬೇರೆ ವಿಷಯ. ಮೊದಲು ಆದರೆ ಅಯಾಚಿತ ವೃತ್ತಿ ಅಥವಾ ಅಜಗರ ವೃತ್ತಿಯನ್ನು ಹಿಡಿದಿರುವ ಪರಮಹಂಸನು ಅನ್ನಕ್ಕಾಗಿ ಯಾರನ್ನು ಭಿಕ್ಷೆ ಬೇಡುವುದಿಲ್ಲ. ಯಾರಾದರೂ ಸ್ವಯಂ ಪ್ರೇರಣೆಯಿಂದ ಭಿಕ್ಷೆ ನೀಡಿದರೆ ಸನ್ಯಾಸು ಅದನ್ನು ನೋಡಿ, ಸನ್ಯಾಸಿ ಭಿಕ್ಷೆ ಬೇಡುವುದಿಲ್ಲ ಅಂತ, ಅನ್ನಕ್ಕಾಗಿ ಕೊಟ್ಟರೆ ತಿಂತಾನೆ ಅಷ್ಟೇ. ಅಯಾಚಿತ ವೃತ್ತಿ ಹಿಡಿದವನು ಎಂದರೆ ಭಿಕ್ಷೆ ಎತ್ತಲು ಮನೆಗೆ ಹೋಗದಿರುವುದನ್ನು ಅಭ್ಯಾಸ ಮಾಡಿಕೊಂಡಿರುವವನು. ಆಯಾಚಿತ ವೃತ್ತಿ ಹಿಡಿದವ ಮನೆಗೆ ಹೋಗುವುದಿಲ್ಲ ಅಂದ್ರೆ. ಹೆಬ್ಬಾವಿನ ಸ್ವಭಾವವನ್ನು ಹೋಲುವಂತ ಸ್ವಭಾವವುಳ್ಳವನನ್ನು ಅಜಗರ ವೃತ್ತಿ ಎನ್ನುವ ಶಬ್ದ ಸೂಚಿಸುತ್ತದೆ. ಅಜಗರ ವೃತ್ತಿ ಅಂದ್ರೆ ಹೆಬ್ಬಾವಿನ ಸ್ವಭಾವ. ಬೃಹತ್ ಆಕಾರದ ಹೆಬ್ಬಾವು ಆಹಾರಕ್ಕಾಗಿ ತಾನೇ ಎಂದು ಪ್ರಯತ್ನಿಸುವುದಿಲ್ಲ, ಪ್ರತಿಯಾಗಿ ಆಹಾರ ತಂತಾನೆ ಬಂದು ತನ್ನ ಬಾಯಿಗೆ ಬೀಳಲು ಕಾಯುತ್ತದೆ ಹೆಬ್ಬಾವಿನಲ್ಲಿ.
ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಪರಮಹಂಸನು ನಿದ್ರಾಹಾರಗಳ ಬಗೆಗೆ ಯೋಚಿಸದೆ ಸುಮ್ಮನೆ ಪ್ರಭು ಸೇವೆಯಲ್ಲಿ ಮಾತ್ರ ತೊಡಗಿಕೊಳ್ಳುತ್ತಾನೆ. ಪರಮಹಂಸ ಅಂದ್ರೆ ಸನ್ಯಾಸಿ ಅಂದ್ರೆ ಅವ ನಿದ್ರೆ ಮತ್ತೆ ಆಹಾರದ ಬಗ್ಗೆ ಯೋಚನೆ ಮಾಡೋದಿಲ್ಲ, ಟೋಟಲ್ ಸೇವೆಯಲ್ಲಿ ಇರ್ತಾನೆ. 6 ಜನ ಗೋಸ್ವಾಮಿಗಳ ಬಗ್ಗೆ ಹೀಗೊಂದು ಮಾತನ್ನು ಹೇಳಲಾಗಿದೆ. ನಿದ್ರಾ ಆಹಾರ ವಿಹಾರಾಕಾದಿ ವಿಜಿತವು ಅಂದ್ರೆ ಪರಮಹಂಸ ಮಜಲಿನಲ್ಲಿ ವ್ಯಕ್ತಿಯು ನಿದ್ರೆಯ, ಅನ್ನದ ಹಾಗೂ ಇಂದ್ರಿಯ ತುಷ್ಟಿಯ ಅಪೇಕ್ಷೆಯನ್ನು ಜಯಿಸುತ್ತಾನೆ. ನೋಡಿ, 6 ಗೋಸ್ವಾಮಿಗಳು ಜಯಿಸಿದ್ದಾರೆ. ನಿದ್ರಾಹಾರ ವಿಹಾರಾಕಾದಿ ವಿಜಿತವು ಅದನ್ನು ಜಯಿಸಿದ್ದಾರೆ. ನಮ್ರನು ಸೌಮ್ಯನು ಆದ ಭಿಕ್ಷುವಾಗಿ ಉಳಿದದು ಹಗಲು ರಾತ್ರಿ ಪ್ರಭು ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಇದು ಉನ್ನತ ಮಟ್ಟದ ಪ್ರಜ್ಞೆ, ಕಾನ್ಷಿಯಸ್ನೆಸ್. ಮಾಧವೇಂದ್ರಪುರಿ ಅವರು ಈ ಪರಮಹಂಸ ಅಂತ ತಲುಪಿದರು. ಎಸ್, ಹಾಗೆ ಮಾಧವೇಂದ್ರಪುರಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರಂತೆ. ಶ್ಲೋಕ 124. ಪ್ರೇಮಾಮೃತೆ ತೃಪ್ತ ಕ್ಷುದ್ಧ ತೃಷ್ಣ ನಾಹಿ ಬಾಧೆ ಕ್ಷೀರ ಇಚ್ಛಾ ಲೇತಾ ಹೇ ಮಾನೆ ಅಪರಾಧೆ. ಮಾಧವೇಂದ್ರಪುರಿ ಅವರಂತಹ ಪರಮಹಂಸರು ಪ್ರಭುವಿನ ಪ್ರೇಮಪೂರ್ವಕ ಸೇವೆಯಲ್ಲಿ ಸದಾ ತೃಪ್ತರು. ಯಾವಾಗಲೂ ಮಾಧವೇಂದ್ರಪುರಿ ಭಗವಂತನ ಪ್ರೇಮ ಸೇವೆಯಲ್ಲಿ ತೃಪ್ತರಾಗಿದ್ರಂತೆ. ಪ್ರಾಪಂಚಿಕವಾದ ಹಸಿವು ಬಾಯಾರಿಕೆಗಳು ಅವರ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿ ಉಂಟು ಮಾಡಲಾರವು. ನಮಗೆ ಅಡ್ಡಿ ಉಂಟಾಗ್ತದೆ. ನಮಗೆ ಟೈಮ್ ಈಗ ನೋಡಿ ಎಷ್ಟು 8:30 ಆಗಿದೆ. ಈಗ ನಮಗೆ ಒಂದು 1/4 ಗಂಟೆಯಲ್ಲಿ ನಮಗೆ ತಿನ್ನುವ ಇದಾಗ್ತದೆ. ಟೈಮ್ ಬರುವಾಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಬದ್ಧಜೀವಿಗಳನ್ನ ಮಾಡಬೇಕು. ಆದರೆ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಅದಕ್ಕೆ ಲಿಮಿಟ್ ಕೊಟ್ಟಿದ್ದಾರೆ. ಜಾಸ್ತಿ ತಿನ್ನಬಾರ್ದಂತೆ. ಲಿಮಿಟ್ ಅಂದರೆ ಜೀವವನ್ನು ಮೇಂಟೈನ್ ಮಾಡಲಿಕ್ಕೆ ಅಷ್ಟೇ ತಿನ್ಬೇಕು ಅಷ್ಟೇ. ಹಾಗೆ ಇಲ್ಲಿ ಅಂತ ಹೇಳ್ತಿದ್ದಾರೆ, ಪ್ರಾಪಂಚಿಕವಾದ ಹಸಿವು ಬಾಯಾರಿಕೆಗಳು ಅವರ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿ ಉಂಟು ಮಾಡಲಾರವು. ಪರಮಹಂಸರಿಗೆ ಗೋಪಿನಾಥನಿಗೆ ನಿವೇದಿತವಾದ ಪಾಯಸವನ್ನು ಸ್ವಲ್ಪ ಸವಿದು ನೋಡುವ ಅಪೇಕ್ಷೆ ಅವರಲ್ಲುದಿಸಿದಾಗ ದೇವರ ಪಾಲಿನದನ್ನು ತಾವು ಉಣ್ಣಲು ಬಯಸಿ ಮಹಾ ಅಪರಾಧ ಮಾಡಿರುವುದಾಗಿ ಅವರು ಪರಿಗಣಿಸಿ. ನೋಡಿ, ಅವ್ರಿಗೆ ಇಚ್ಛೆ ಬಂತು ದೇವರ ಪಾಯಸವನ್ನು ತಿನ್ಬೇಕಂತ. ಇದು ಅಪರಾಧ ಅವರಿಗೆ ಆಯ್ತು. ಈ ರೀತಿ ನಾನು ಯೋಚನೆ ಮಾಡಬಾರ್ದು. ಹೇಳುವಾಗಲೇ ಅವ್ರಿಗೆ ಇಚ್ಛೆ ಬಂತು. ಹಾಗಾಗಿ ನಾನು ದೊಡ್ಡ ಅಪರಾಧ ಮಾಡಿದೆ. ಅವರಿಗೆ ಅದು ಕುರಿತಾಯಿತು ಮಾಧವೇಂದ್ರಪುರಿಗೆ. ಈಗ ಭಾವಾರ್ಥ ನೋಡುವ. ಭಗವಂತನಿಗೆ ಅರ್ಪಿತವಾಗುವ ನೈವೇದ್ಯವನ್ನು ಅಡುಗೆ ಮನೆಯಿಂದ ದೈವ ಸನ್ನಿಧಿಗೆ ಒಯ್ಯಲಾಗುವ ಆ ಪದಾರ್ಥವನ್ನು ಮುಚ್ಚಿ ತರುವುದು ಒಳ್ಳೆಯದೆಂದು ಇಲ್ಲಿ ಸೂಚಿಸಬಹುದಾಗಿದೆ. ನೋಡಿ, ನಾವು ಕೂಡ ದೇವರಿಗೆ ಅಡಿಗೆ ಮಾಡಿದ ಮೇಲೆ ಅದನ್ನು ನಾವು ಮುಚ್ತೇವೆ. ಯಾಕೆ ನಮಗೆ ಡಿಸೈರ್ ಬರ್ಬಾರ್ದಂತೆ, ಆಸೆ. ಅದಕ್ಕೆ ನಾನು ಹೇಳಿದ್ದು, ಕೆಲವು ದೇವಸ್ಥಾನದಲ್ಲಿ ಯಾರು ಅಡಿಗೆ ಮಾಡ್ತಾನೆ ಅವನಿಗೆ ಆ ದಿವಸ ಅದನ್ನು ತಿನ್ಲಿಕ್ಕಿಲ್ಲ. ಆ ಅಡಿಗೆಯನ್ನು ಅವನು ಕೊಂಡೋಗ್ಬೋದು, ನೆಕ್ಸ್ಟ್ ಡೇ ತಿನ್ಬೋದು ಅವನಿಗೆ. ಯಾಕೆಂದ್ರೆ ನಮಗೆ ಡಿಸೈರ್ ಬರಬಾರ್ದು. ಮತ್ತೆ ಹೇಗೆ ಅಂದ್ರೆ ಕೆಲವು ಕಡೆ ಅಡಿಗೆ ಮಾಡುವವ ಬಾಯಿಗೆ ಬಟ್ಟೆ ಹಾಕ್ತಾನೆ. ಯಾಕೆಂದ್ರೆ ಡಿಸೈರ್ ಬರಬಾರ್ದು ಅಂತ. ಭಗವಂತನಿಗೆ ಕೊಡುವಂಥದ್ದು, ನಮಗೆ ತಿನ್ನುವಂಥ ಡಿಸೈರ್ ಬರಬಾರ್ದು. ಅಲ್ಲಿ ನಾವೆಂತ ಮನೆಯಲ್ಲಿ ಮಾಡುವಾಗ ಹಾಗೆ ನಮ್ದು ಇಚ್ಛೆ ಎಂತಂದ್ರೆ, ಎಸ್ ಇವತ್ತು ನನಗೆ ಒಳ್ಳೆ ತಿನ್ಬೇಕು, ಅದು ಮಾಡ್ತಾ ಇರುವಾಗ ಎಷ್ಟು ಚೆಂದಾಗಿ ತಿನ್ನುವ ಈ ರೀತಿ ಎಲ್ಲ ಇಚ್ಛೆ ಬರ್ತದೆ. ಆದರೆ ಭಗವಂತನಿಗೆ ಮಾಡುವಾಗ ಟೋಟಲಿ ಕೃಷ್ಣ ಪ್ರಜ್ಞೆ. ಎಸ್ ಕೃಷ್ಣ, ನಮಗೆ ತಿನ್ನುವ ಇಚ್ಛೆ ಬರಬಾರ್ದಂತೆ. ಹೆಚ್ಚಿನವ್ರು ನೀವೆಲ್ಲ ಕುಕ್ನವರು ಇದ್ದೀರಿ, ನಿಮಗೆ ಗೊತ್ತಿರ್ಬೋದು ಎಂತ ಇಚ್ಛೆ ಬರ್ತದೆ ಅಂತ. ನಾನು ಹೇಳ್ಬೇಕಂತಿಲ್ಲ. ಹಾಗಾಗಿ ಈ ಇಚ್ಛೆ ಬರಬಾರ್ದು. ನಾವು ಭೋಗಿಸುವಂತ ಇಚ್ಛೆ ಬರಬಾರ್ದು. ಇದು ಅಪರಾಧ ಅಂತೆ. ಅದಕ್ಕೆ ನಾವು ಮುಚ್ಚಿಕೊಂಡು ಹೋಗುವಂಥದ್ದು ದೇವರದು ನೈವೇದ್ಯ. ಹೀಗೆ ಮಾಡಿದಾಗ ನೈವೇದ್ಯವನ್ನು ಇತರರು ನೋಡುವುದಿಲ್ಲ. ನೋಡಿ, ಮಾಡುವವ ಕೂಡ ಆ ಕಾನ್ಷಿಯಸ್ನೆಸ್ ಅಲ್ಲಿ ಇರ್ಬೇಕವ. ನೋಡುವವರು ಕೂಡ ಎಂತಂದ್ರೆ, ನೋಡುವವರು ಇಮಿಡಿಯೇಟ್ ತಿನ್ನುವ. ಈಗ ನೋಡಿದ ಕೂಡಲೇ ಅದು ಎಂತಂದ್ರೆ ಭಗವಂತನ ಕೊಡುವಂತ. ಭಗವಂತ ತಿಂದ ಮೇಲೆ ನಮಗೆ ತಿನ್ಲಿಕ್ಕೆ. ಹಾಗೆ ನಾವು ಅಲ್ಲಿ ಆಸೆ ಪಟ್ಟರೆ ಹೋಯ್ತದು, ಅದು ಅಪರಾಧ ಆಯ್ತು. ನೋಡುವುದಿಲ್ಲ. ಭಕ್ತಿಗೆ ಸಂಬಂಧಿಸಿದಂತೆ ಮುಂಬರಿದ ತತ್ವಗಳ ಕಟ್ಟುಪಾಡುಗಳನ್ನು ಪರಿಪಾಲಿಸುವ ಅಭ್ಯಾಸವಿಲ್ಲದವರು ದೇವರಿಗೆ ಎಂದೇ ಸಿದ್ಧಪಡಿಸಿದ ಆಹಾರವನ್ನು ಉಣ್ಣ ಬಯಸಬಹುದು. ನಾವು ಈಗ ಎಂತಂದ್ರೆ, ಅದಕ್ಕೆ ನಾವು ಕಿಚನ್ಗೆ ಎಲ್ಲರಿಗೂ ಎಂಟ್ರಿ ಇಲ್ಲ.
ಇಮಿಡಿಯೇಟ್ ಅಲ್ಲಿ ಅಡಿಗೆ ಆಗ್ತಾ ಉಂಟು, ನಾವು ನೋಡ್ತೇವೆ, ಈ ರೀತಿಯಲ್ಲಿ ಇಚ್ಛೆ ಬರ್ತದೆ ನಮಗೆ. ಕೆಲವು ಸತಿ ಮೈಂಡಲ್ಲಿ ಇಮಿಡಿಯೇಟ್ ಬಂದಾಗ್ತದೆ ನಮಗೆ, ಫಾಸ್ಟ್ ಮೈಂಡ್, ತುಂಬಾ ಫಾಸ್ಟ್. ನಾವು ಹೊರಗೆ ತೋರಿಸಬಹುದು, ಅಂದ್ರೆ ತೋರಿಸ್ಲಿಕ್ಕಿಲ್ಲ, ಆದ್ರೆ ಮೈಂಡ್ನಲ್ಲಿ ಬಂದಾಗ್ತದೆ ಅದು ಇಚ್ಛೆ, ಡಿಸೈರ್, ಭೋಗಿಸುವಂತ. ನೋಡಿ, ಇದು ನಮ್ಮ ಸಮಸ್ಯೆ. ಪ್ರಭುಪಾದ ಹೇಳುವಂಥದ್ದು, ಈ ಬದ್ಧ ಜೀವಿಗೆ ಆ ಭೋಗಿಸುವ ಇಚ್ಛೆ ಉಂಟು. ಅದಕ್ಕೆ ನಾವು ರಪ್ಪ ಅಲ್ಲಿ ನೋಡಿದ ಕೂಡಲೇ ಇದು ಚಂದ ಇರಬಹುದು, ಈ ರೀತಿ ಬರ್ತದೆ, ಉನ್ನ ಬಯಸಬಹುದು. ಇದು ಅಪರಾಧವೇ ಸರಿ, ಇದು ಅಪರಾಧ ಅಂತ ನೋಡಿ. ಹಾಗಾಗಿ ಅದನ್ನು ನೋಡಿ ಭೋಗಿಸುವ ಇಚ್ಛೆ ಪಡುವಂಥದ್ದು ಕೂಡ ಅಪರಾಧ. ಅದಕ್ಕೆ ನಾವು ಮುಚ್ಚಿಕೊಂಡು ಹೋಗುವಂಥದ್ದು ದೇವರಿಗೆ ಕೊಡುವಾಗ. ಆದ್ದರಿಂದ ನೈವೇದ್ಯವನ್ನು ನೋಡಲು ಯಾರಿಗೂ ಅವಕಾಶ ನೀಡಬಾರದು ನೋಡಿ, ಯಾರಿಗೂ ಕೊಡಬಾರದು. ಹಾಗಿದ್ದರೂ ಮುಚ್ಚಿದ ನೈವೇದ್ಯ ದೇವರ ಮುಂದೆ ತಂದಾಗ ಮುಚ್ಚಳವನ್ನು ತೆರೆದೇ ಸಮರ್ಪಣೆ ಮಾಡಬೇಕು. ಮುಚ್ಚಳವನ್ನು ತೆರೆದೇ ಸಮರ್ಪಣೆ ಮಾಡಬೇಕು. ನೈವೇದ್ಯದ ಮೇಲೆ ಹಾಕಿದ್ದ ಮುಸುಕನ್ನು ದೇವರ ಮುಂದೆ ತೆಗೆಯಲಾದುದನ್ನು ಕಂಡು ಮಾಧವೇಂದ್ರಪುರಿಯವರು ಅದನ್ನು ಒಂದಿಷ್ಟು ಸವಿ ನೋಡ ಬಯಸಿದರು ನೋಡಿ. ಹಾಗಾಗಿ ಅವರಿಗೆ ಅಲ್ಲಿ ಎಂತಾಯಿತು, ಓಪನ್ ಮಾಡುವಾಗ ನೋಡಿದ್ರು, ಇಚ್ಛೆ ಬಂತು. ತಮ್ಮ ದೇಗುಲದ ಗೋಪಾಲನಿಗೂ ಅಂಥದ್ದೇ ಪಾಯಸವನ್ನು ತಯಾರಿಸಿ ಸಮರ್ಪಿಸು ಪುರಿಯವರ ಆಸೆ ಆಗಿತ್ತು. ಅವರಿಗೆ ಎಂತ ಇಚ್ಛೆ ಆಗಿತ್ತು ಅಂತಂದ್ರೆ, ಅವರಲ್ಲಿ ವೃಂದಾವನದಲ್ಲಿ ಕೂಡ ಗೋಪಾಲ ಇದ್ದಾನೆ, ಅವನಿಗೆ ಕೂಡ ಅಂಥದ್ದೇ ಕೊಡ್ಬೇಕಂತ ಇಚ್ಛೆ ಬಂತು. ಮಾಧವೇಂದ್ರಪುರಿಯವರು ಎಷ್ಟು ಶಿಸ್ತಿನ ಮನುಷ್ಯರಾಗಿದ್ದಾರೆ ಅಂದರೆ, ತಾವು ಮಾಡಿದ್ದು ತಪ್ಪೆಂದು ಅವರು ಪರಿಗಣಿಸಿದ್ರು ನೋಡಿ. ಶುದ್ಧ ಭಕ್ತರಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ ನಾನು ಮಾಡಿ ತಪ್ಪ ಅಂತ. ಇದಕ್ಕೆ ಉದಾಹರಣೆ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್. ಅವರು ಸಣ್ಣದಿರುವಾಗ, 3 ವರ್ಷ ಇರುವಾಗ, 3 ವರ್ಷ ಪ್ರಾಯ ಇರುವಾಗ, ಅವರು ಒಮ್ಮೆ ಎಂತ ಮಾಡ್ತಾರೆ, ಭಗವಂತನಿಗಿಟ್ಟ ಮಾವಿನ ಹಣ್ಣನ್ನು ತಿಂತಾರೆ. ಅವರ ತಂದೆ ಭಕ್ತಿವಿನೋದ್ ಠಾಕೂರ್, ಈ ವಾಸ್ ವೈಷ್ಣವ. ಅವ್ರು ಹೇಳ್ತಾರೆ, ಅದನ್ನು ನೀನು ಭಗವಂತನಿಗೆ ಅರ್ಪಣೆ ಮಾಡದೆ ನೀನು ತಿಂದೀಯ, ಇದು ತಪ್ಪು ಅಂತ ಹೇಳ್ತಾರೆ. ಅಲ್ಲಿ ಅವರು ನಾನು ಅಪರಾಧಿ, ಅಲ್ಲಿಂದ ಅವರು ಮಾವಿನ ಹಣ್ಣು ತಿನ್ನಲೇ ಇಲ್ಲ ಮತ್ತೆ. ಹಾಗಾಗಿ ಶುದ್ಧ ಭಕ್ತರಿಗೆ ಗೊತ್ತಾಗ್ತದೆ ನಾನು ಅಪರಾಧಿ ಅಂತ. ಆದ್ರೆ ಭಕ್ತರಲ್ಲದವರಿಗೆ ನಾನು ಸರಿ, ನಾನು ಸರಿ, ನಾನು ಸರಿ, ನಾನು ಸರಿ. ಇದು ಭಕ್ತರಲ್ಲದವರು. ಭಕ್ತರು ನಾನು ಅಪರಾಧಿ, ಅವನಿಗೆ ಗೊತ್ತಾಗ್ತದೆ. ಪ್ರತಿ ಮೂಮೆಂಟ್ ಅಲ್ಲಿ ಅವ ಈ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇದು ತುಂಬಾ ದೊಡ್ಡ ವ್ಯತ್ಯಾಸ. ನಾವು ಅಪರಾಧಿ ಅಲ್ಲ, ನಾವು ಸರಿ ಅಂತ ಯೋಚನೆ ಮಾಡ್ತೇವೆ. ಆದ್ರೆ ಭಕ್ತ ಯಾವ ರೀತಿ ಯೋಚನೆ ಮಾಡುವಂಥದ್ದು, ನಾನು ಅಪರಾಧಿ ಅಂತ. ಹಾಗೆ ಇದು ಹೈಯರ್ ಲೆವೆಲ್ ಪ್ರಜ್ಞೆ, ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆ. ಮಾಧವೇಂದ್ರ ಎಷ್ಟು ಶಿಸ್ತಿನ ಮನುಷ್ಯ ತಾವು ಮಾಡಿದ್ದು ತಪ್ಪೆಂದು ಅವರಿಗೆ ಪರಿಗಣಿಸಿದರು. ಪರಿಣಾಮವಾಗಿ ಯಾರಿಗೂ ಏನು ಹೇಳದೆ ದೇವಸ್ಥಾನವನ್ನು ಬಿಟ್ಟು ಹೊರಟರು. ಅವರಿಗೆ ಗೊತ್ತಾಯ್ತು ನಾನು ಮಾಡಿ ತಪ್ಪಂತ, ಬಿಟ್ಟು ಹೋಗ್ತಾರೆ. ಆದ್ದರಿಂದಲೇ ಪರಮಸರನ್ನು ವಿಜಿತ ಷಡ್ಗುಣ ಎಂದು ಕರೆಯಲಾಗಿದೆ. 6 ಐಕ ಗುಣಗಳನ್ನು, ಕಾಮ, ಕ್ರೋಧ, ಲೋಭ, ಮೋಹ, ಮಾತ್ಸರ್ಯ ಮತ್ತು ಶುದ್ಧ ತೃಷ್ಣ, ವಿಷಯ ಅಭಿಲಾಷೆ, ಸಿಟ್ಟು, ದುರಾಸೆ, ಭ್ರಮೆ, ಮುಚ್ಚರ, ಹಸಿವು ಮತ್ತು ಬಾಯಾರಿಕೆ ಆತ ಜಯಿಸಬೇಕು ನೋಡಿ. ಇದನ್ನೆಲ್ಲ ಜಯಿಸಬೇಕಂತೆ ಯಾರು? ಭಕ್ತ. ಎಸ್, ನೆಕ್ಸ್ಟ್ ಶ್ಲೋಕ 125. ಗ್ರಾಮೇರ ಶೂನ್ಯ ಹಾತೆ ವಾಸಿ ಕರ್ಣ ಕೀರ್ತನ ಏತಾ ಪೂಜಾರಿ ಕಾರಾಯ್ಲತಾ ಕೂರೇ ಶಯನ. ದೇವಸ್ಥಾನವನ್ನು ಬಿಟ್ಟು ಹೊರಟ ಮಾಧವೇಂದ್ರಪುರಿಯವರು ಅಲ್ಲಿಯ ವ್ಯಾಪಾರ ಸ್ಥಳದಲ್ಲಿ ಕುಳಿತರು. ಅವರು ಕುಳಿತ ಸ್ಥಳ ತೆರವಾಗಿಯೂ ಜನವಿಲ್ಲದೆ ಇತ್ತು. ಹಾಗಾಗಿ ಅಲ್ಲಿ ಪುರಿಯವರು ಜಪಕ್ಕೆ ತೊಡಗಿದರು. ಇತ್ತ ದೇಗುಲದಲ್ಲಿ ಅರ್ಚಕನು ದೇವರನ್ನು ಶಯನಕ್ಕೆ ಹಾಕಿದನು. ಹಾಗೆ ದೇವಸ್ಥಾನ ಬಿಟ್ಟು ಹೋದ ಮಾಧವೇಂದ್ರಪುರಿಗೆ ಅಂತ ಆಯ್ತು, ಹಳ್ಳಿಯ ವ್ಯಾಪಾರ ಸ್ಥಳದಲ್ಲಿ ಕುಳಿತಾರಂತೆ, ಅಲ್ಲಿ ಜನ ಇರಲಿಲ್ಲ. ಹಾಗೆ ಪುರಿಯವರು ಜಪಕ್ಕೆ ತೊಡಗಿದರು. ಇತ್ತ ದೇಗುಲದಲ್ಲಿ ಅರ್ಚಕನು ದೇವರನ್ನು ಶಯನಕ್ಕೆ, ರಾತ್ರಿ 8:20 ನಂತರ ಶಯನಾರತಿ, ಭಗವಂತನ ಮಲಗಿಸುವಂಥದ್ದು, ಅದಕ್ಕೆ ಹಾಕಿದನು. ಎಸ್, ಈಗ ಭಾವಾರ್ಥ ನೋಡುವ. ನಿದ್ರಾಹಾರಗಳಲ್ಲಿ ಮಾಧವೇಂದ್ರಪುರಿ ಅವರಿಗೆ ಎಲ್ಲಷ್ಟು ಆಸಕ್ತಿ ಇರಲಿಲ್ಲ ನೋಡಿ. ಭಕ್ತ ಅಂದ್ರೆ ತಿನ್ನುವುದು ಮತ್ತೆ ಮಲಗುವುದು, ಇದರಲ್ಲಿ ಆಸಕ್ತಿ ಇಲ್ಲ ಅಂತ ಅವನಿಗೆ. ಆದರೂ ಮಹಾಮಂತ್ರವನ್ನು ಜಪಿಸುವ ಆಸಕ್ತಿ ಅವರಲ್ಲಿ ಎಷ್ಟು ತೀವ್ರವಾಗಿತ್ತು ಎಂದರೆ
ಪರಮಹಂಸ ನಾವು ಓದಕ್ಕಿಂತ ಅತೀಂದ್ರಿಯ ತತ್ವವಿದರಾಗುವ ಉತ್ಕಟಾಕಾಂಕ್ಷೆ ಉಳ್ಳವನು ಎನಿಸುವ ಹಾಗಿತ್ತು. ಹೀಗೆಂದರೇನು? ಪರಮಹಂಸ ಹಂತದಲ್ಲಿ ಕೂಡ ವ್ಯಕ್ತಿಯು ನಾಮ ಸಂಕೀರ್ತನ ಬಿಡುವಂತಿಲ್ಲ ಎಂಬುದು ಈ ಮಾತಿನ ಅರ್ಥ. ನೋಡಿ, ಅವರಿಗೆ ನಿದ್ರೆ ಮತ್ತು ಆಹಾರದಲ್ಲಿ ಆಸಕ್ತಿ ಇರಲಿಲ್ಲ, ಆದರೆ ನಾಮ ಸಂಕೀರ್ತನದಲ್ಲಿ ಟೋಟಲಿ ಆಸಕ್ತಿ ಇತ್ತು. ಹಾಗೆ ಪರಮಹಂಸ ಸ್ಟೇಜ್ ನೆಲೋದ ಮೇಲೆ ಕೂಡ ಅದರಲ್ಲಿ ಆಸಕ್ತಿ ಇರಬೇಕು. ಹರಿದಾಸ್ ಠಾಕೂರರ ಹಾಗೂ 6 ಜನ ಗೋಸ್ವಾಮಿಗಳ ದಿನಕ್ಕೆ ಇಂತಿಷ್ಟು ಸುತ್ತಿನ ಜಪ ಮಾಡಲೇಬೇಕೆಂಬ ತಾವೇ ನಿಗದಿಪಡಿಸಿಕೊಂಡಿದ್ದ ನಿಯಮವನ್ನು ತಪ್ಪದೆ ಪಾಲಿಸಿದ್ದಾರೆ. ನೋಡಿ, ಯಾರು? ಹರಿದಾಸ್ ಠಾಕೂರ್ ಮತ್ತೆ 6 ಗೋಸ್ವಾಮಿಗಳು ದಿವಸದಲ್ಲಿ ಇಷ್ಟು ಜಪ ಮಾಡಲೇಬೇಕು. ಆದ್ದರಿಂದ ಪರಮಹಂಸನ ಪದವಿ ಏರುವುದಿದ್ದರೂ ಸರಿ, ಮಣಿಮಾಲೆ ಹಿಡಿದು ಜಪಿಸುವುದು ಪ್ರತಿಯೊಬ್ಬರಿಗೂ ಮುಖ್ಯವಾದದ್ದೇ. ಪರಮಹಂಸ ಸ್ಟೇಜ್ ಹೋದ ಮೇಲೆ ಕೂಡ ನಾವು ಜಪವನ್ನು ಬಿಡ್ಲಿಕ್ಕಿಲ್ಲ, ಜಪ ಮಾಡ್ತಾ ಇರಬೇಕು. ಈ ನಾಮ ಜಪವನ್ನು ಎಲ್ಲಿ ಬೇಕಾದರೂ ದೇವಸ್ಥಾನದ ಹೊರಗಡೆಯಾಗಲಿ ಒಳಗಡೆಯಾಗಲಿ ಮಾಡಬಹುದು. ಮಾದೇವಪುರಿಯವರು ಸಂತೆ ಮಾಲದಂಥ ಸ್ಥಳದಲ್ಲೂ ತೆರವಾಗಿರುವ ಒಂದು ಕಡೆ ಜಪ ಮಾಡಲು ಕೂರುತ್ತಿದ್ದರು. ಹಾಗಾಗಿ ಸಂತೆ ಮಾಡುತ್ತಿದ್ದ ಅಲ್ಲಿ ಕೂಡ ಅವರು ಕೂರುತ್ತಿದ್ದಾರಂತೆ. ಗೋಸ್ವಾಮಿಗಳ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಶ್ರೀನಿವಾಸ ಆಚಾರ್ಯರು ಹೇಳುವ ಹಾಗೆ, ನಾಮಗಾನ ನಟಿವಿ ಪರಮಹಂಸನಾದ ಭಕ್ತನು ಸದಾ ನಾಮಜಪ ಹಾಗೂ ಪ್ರಭು ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಶ್ರೀನಿವಾಸಾಚಾರ್ಯ ಅಂದ್ರೆ ರಾಮಚಂದ್ರನ ಗುರು. ನರೋತ್ತಮ ದಾಸ್ ಠಾಕೂರದು ಕೂಡ ಗುರು ಆಗ್ಬೋದು. ಹಾಗೆ ಅವ್ರು ಹೇಳುವಂಥದ್ದು ಅಂತ, ನಾಮಗಾನ ನಟಿವಿ ಪರಮಹಂಸ ಆದವ ನಾಮಜಪ ಪ್ರಭು ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಪ್ರಭುವಿನ ಪವಿತ್ರ ನಾಮ ಜಪ ಹಾಗೂ ಪ್ರಭು ಸೇವೆ ಇವೆರಡು ಬೇರೆ ಬೇರೆ ಅಲ್ಲ. ನಾಮ ಜಪ ಮತ್ತೆ ಪ್ರಭು ಸೇವೆ ಎಲ್ಲ ಒಂದೇ. ಶ್ರೀಮದ್ ಭಾಗವತದಲ್ಲಿ 7.5.23 ಹೇಳಲಾಗಿರುವಂಥ ಭಕ್ತಿ ಸೇವೆಯಲ್ಲಿ 9 ವಿಧಾನಗಳಿವೆ. ಅರಿಯ ವಿಷಯವಾಗಿ ಕೇಳುವುದು, ಶ್ರವಣಂ, ಜಪ, ಕೀರ್ತನಂ, ಸ್ಮರಣೆ, ವಿಷ್ಣು ಸ್ಮರಣಂ, ಪರಿಚಾರಿಕ, ಪಾದ ಸೇವನಂ, ಮೂರ್ತಿ ಪೂಜೆ, ಅರ್ಚನಂ, ಪ್ರಾರ್ಥಿಸುವುದು, ವಂದನಂ, ಆಜ್ಞಾಪಾಲಕನಾಗಿರುವುದು, ದಾಸ್ಯಂ, ಸ್ನೇಹಿತನಾಗಿ ಪ್ರಭು ಸೇವೆ ಮಾಡುವುದು, ಸಖ್ಯಂ, ಹಾಗೂ ಪ್ರತಿಯೊಂದನ್ನು ಪ್ರಭುವಿಗೆ ಅರ್ಪಿಸಿ ಬಿಡುವುದು, ಆತ್ಮನಿವೇದನ. ಈ 9ರಲ್ಲಿ ಪ್ರತಿಯೊಂದು ಭಿನ್ನವಾಗಿ ಬೇರೆ ಬೇರೆ ಎಂಬುದಾಗಿ ಕಾಣುತ್ತದೆ. ಹೌದು, ಆದರೂ ವ್ಯಕ್ತಿಯು ಪರತರ ನೆಲೆಯಲ್ಲಿ ಸ್ಥಿತನಾಗಿದ್ದಾಗ ಇವೆಲ್ಲವೂ ಅನನ್ಯ ಒಂದೇ ಎಂಬುದನ್ನು ಗ್ರಹಿಸಬಹುದು. ಎಲ್ಲವೂ ಒಂದೇ ಅಂತ. ಉದಾಹರಣೆಗೆ, ಶ್ರವಣವು ಜಪವು ಒಂದೇ ಹಾಗೂ ಸ್ಮರಣೆಯು ಜಪ ಅಥವಾ ಶ್ರವಣ ಆಗುತ್ತದೆ. ಇದೇ ರೀತಿ ದೇವತಾ ಅರ್ಚನೆಯು ಜಪ, ಶ್ರವಣ ಹಾಗೂ ಸ್ಮರಣೆಗಳಿಗೆ ಸಮ. ಭಕ್ತನಾದವನು ಎಲ್ಲ 9 ಭಕ್ತಿ ಸೇವೆ ತತ್ವಗಳನ್ನು ಅರಿತು ಆಚರಿಸಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಆದರೆ 9ರಲ್ಲಿ ಒಂದು ತತ್ವವನ್ನು ಅನುಷ್ಠಾನ ಮಾಡಿದರೂ ಆಗ ಕೂಡ ಅವನು ಅತ್ಯುನ್ನತ ಸ್ಥಾನ ಪರಮಹಂಸ ಪದವಿ ಪಡೆದು ಭಗವತಮೇ. ಈಗ 9 ಕೂಡ ಸೇಮ್. ಅದರಲ್ಲಿ ಒಂದು ಮಾಡಿದರೆ ಅವ ಸಾಕಂತೆ. ಎಲ್ಲ ಮಾಡಬೇಕು, ಆದರೆ ಒಂದು ಮಾಡಿದ್ರು ಕೂಡ ಅವ ಎಲಿವೇಟ್ ಆಗ್ತಾನೆ. ಎಲ್ಲಿಗೆ? ಉನ್ನತ ಮಟ್ಟಕ್ಕೆ ಹೋಗ್ತಾನೆ. ನವಯುಧ ಭಕ್ತಿ. ಎಸ್, ನೆಕ್ಸ್ಟ್ ಹೋಗುವ 126. ಒಂದು ನಿಮಿಷ. ಎಸ್, ಓಕೆ. 126. ನಿಜ ಕೃತ್ಯಕಾರಿ ಪೂಜಾರಿಕಾರಿ ಲಾಶಾಯನ ಸ್ವಪನೆ ಠಾಕುರ ಹಾಸಿ ಬಲಿಲಾ ವಚನ. ತನ್ನ ದೈನಂದಿನ ಕಾರ್ಯಗಳನ್ನು ಮಾಡಿ ಮುಗಿಸಿ ಪೂಜಾರಿಯು ವಿಶ್ರಮಿಸಿಕೊಳ್ಳಲು ಹಾಸಿಗೆ ಸೇರಿದ ಆ ಗೋಪಿನಾಥ ದೇವರು ಅವನೊಂದಿಗೆ ಮಾತನಾಡ ಬಯಸಿ ಅಲ್ಲಿಗೆ ಬಂದಂತ ಕನಸು ಕಂಡ ಗೋಪಿನಾಥನು ಆಡಿದ ಮಾತುಗಳಾಗಿವೆ. ನೋಡಿ, ಹಾಗೆ ಪೂಜಾರಿ ಮಲಗಲಿಕ್ಕೆ ಹೋಗ್ತಾನೆ, ಹಾಸಿಗೆ ಹೋಗ್ತಾನೆ, ಮತ್ತೆ ಕನಸಲ್ಲಿ ಬರುವಂತ ಪೂಜಾರಿಗೆ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶ್ಲೋಕ 127. ಉತ್ತ ಪೂಜಾರಿ ಕರವ ದ್ವಾರ ವಿಮೋಚನ ಕ್ಷೀರ ಏಕಾರ ಕಿಯಾಚೆ ಸನ್ಯಾಸಿ ಕಾರಣ. ಹೇ ಪೂಜಾರಿ, ದಯವಿಟ್ಟು ಎದ್ದು ದೇಗುಲದ ಬಾಗಿಲು ತೆರೆ. 1 ಗಡಿಗೆ ಪಾಯಸವನ್ನು ನಾನು ಭಿಕ್ಷು ಮಾಧವೇಂದ್ರ ಪುರಿಯವರಿಗೆಂದು ತೆಗೆದಿರಿಸಿದ್ದೇನೆ. ಹಾಗೆ ಕನಸಿನಲ್ಲಿ ಹೇಳುವಂತ ಗೋಪಿನಾಥ, ಪೂಜಾರಿ ಎದ್ದೇಳು, ನಾನು ಮಾಧವೇಂದ್ರಪುರಿಗೆ ಆ ಕ್ಷೀರವನ್ನು ಬಚ್ಚಿಟ್ಟಿದ್ದೇನೆ, ಅವನಿಗೆ ಬಚ್ಚಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಎಸ್, 128. ದೊಡ್ಡಾರ ಆಂಚಲೆ ದಾಕ ಏಕಾಕ್ಷೀರ ಹಾಯ
ತುಮಾರಾ ನಾ ಜಾನಿಲತ ಅಮರ ಮಾಯಾಯ. ಈ ಪಾಯಸದ ಗಡಿಯು ನನ್ನ ಮುಂದೆ ಎಳೆದಿರುವ ಪರದೆಯ ಹಿಂದಿದೆ, ನೀನು ಅದನ್ನು ನೋಡಲಿಲ್ಲ, ಈಗ ಅದು ನನ್ನ ಮಾಯೆಯಿಂದ ತಿಳಿ. ಹಾಗಾಗಿ ನಾನು ಅದನ್ನು ಎಂತ ಮಾಡಿದ್ದೇನೆ, ಪಾಯಸ ಗಡಿಗೆಯನ್ನು ಎಳೆದಿರುವ ಪರದೆ ಹಿಂದೆ ಇದೆ, ನೀನು ಅದು ನೋಡಿದ, ಇದು ನನ್ನ ಮಾಯೆಯಿಂದ ಮಾಡಿದು ಅಂತ ಹೇಳ್ತಾನೆ ಗೋಪಿನಾಥ. ಎಸ್ 129. ಮಾಧವ ಪೂರಿ ಸನ್ಯಾಸಿ ಆಚೆ ಹಾತೆ ತಾವಾಶೀನ ತಾಕೆ ತಾಹಾಕೇತ ಏ ಕ್ಷೀರ ಶೀಘ್ರ ದೇಹಲಾನ. ಮಾಧವಪುರಿ ಎನ್ನುವ ಹೆಸರಿನ ಸನ್ಯಾಸಿಯು ಒಬ್ಬನು ವ್ಯಾಪಾರ ಸ್ಥಳದಲ್ಲಿ ಜನ ಇಲ್ಲದ ಒಂದೆಡೆ ಕುಳಿತಿದ್ದಾನೆ. ನನ್ನ ಹಿಂದೆ ಇರುವ ಪಾಯಸದ ಗಡಿಗೆಯನ್ನು ಒಯ್ದು ದಯವಿಟ್ಟು ಅವನಿಗೆ ಕೊಡು. ಎಸ್, ಈಗ ಗೋಪಿನಾಥ ಹೇಳುವಂಥದ್ದು ಇದನ್ನು ಹೋಗಿ ಅವನಿಗೆ ಮಾಧವಪುರಿ ಅಲ್ಲಿದ್ದಾನೆ, ವ್ಯಾಪಾರ ಸ್ಥಳದಲ್ಲಿ ಇದ್ದಾನೆ, ಅವನಿಗೆ ಹೋಗಿ ಕೊಡು ಅಂತ ಹೇಳ್ತಾನೆ. ಎಸ್, ಶ್ಲೋಕ 130. ಸ್ವಪ್ನಾದೇಕಿ ಪೂಜಾರಿ ಹುಟ್ಟಿ ಕಾರಿ ಲಾ ವಿಚಾರ ಸ್ನಾನಕಾರಿ ಕಪಟ ಕೂಲಿ ಮುಕ್ತ ಕೈಲಾ ದ್ವಾರ. ಕನಸಿನಿಂದ ಹೊರಬಂದ ಪೂಜಾರಿಯು ಕೂಡಲೇ ಹಾಸಿಗೆ ಬಿಟ್ಟೆದ್ದು ನಡೆದ. ದೇವರ ಗರ್ಭಗುಡಿಯನ್ನು ಪ್ರವೇಶಿಸುವ ಮೊದಲು ಸ್ನಾನ ಮಾಡುವ ಯುಕ್ತವೆಂದು ಅವನಿಗೆ ತೋರಿತು. ಬಳಿಕ ಅವನು ದೇವಸ್ಥಾನ ಬಾಗಿಲು ತೆರೆದ. ನೋಡಿ, ಇಲ್ಲಿ ನಾವು ತಿಳಿಯಬೇಕಾದ ಒಂದು ಮುಖ್ಯ ಅಂಶ ಯಾವುದು? ಎಸ್, ಯಾರು ಹೇಳ್ತೀರಿ? ಎಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಈ ಭಾವಾರ್ಥದಲ್ಲಿ ಒಂದು ಮುಖ್ಯ ಅಂಶ ಉಂಟು. ಎಸ್, ಯಾರಿಗೆ ಅರ್ಥ ಆಗ್ತದೆ? ಯಾರು ಹೇಳ್ಬೋದು? ಎಸ್, ಹ್ಯಾಂಡ್ ರೈಸ್ ಮಾಡಿ ಯಾರಿಗಾದ್ರು ಗೊತ್ತಿದ್ರೆ. ಎಸ್, ಮಲ್ಲಿಕಾ ಮಾತಾಜಿ, ಎಸ್ ಹೇಳಿ. ಅಂದರೆ ಭಗವಂತ ಆರ್ಡರ್ ಕೊಟ್ಟ ಅಂದ್ಕೊಳ್ಳೆ ತಕ್ಷಣ ಎದ್ದು ಅದು ನಿದ್ರೆಯಿಂದ ಇದ್ರು ಕೂಡ ಹೊರಟು ಬಂದ ಪೂಜಾರಿ, ಅದು ಮುಖ್ಯವಾದದ್ದು. ಎಸ್, ಉಮಾದೇವಿ, ಎಸ್ ಹೇಳಿ. ಅದೇ ಅವನು ಎದ್ದು ತಕ್ಷಣ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಸ್ನಾನ ಮಾಡ್ತಾನೆ, ಇದು ತುಂಬಾ ಮುಖ್ಯ. ಎಸ್, ನೋಡಿ, ಇದು ತುಂಬಾ ಮುಖ್ಯವಾದ, ಇದು ಶುಚಿ. ಅವನಿಗೆ ಸೀದಾ ಹೋಗ್ಬೋದಿತ್ತು, ಆದ್ರೆ ಇಮಿಡಿಯೇಟ್ ಎದ್ದು ಸ್ನಾನ ಮಾಡ್ತಾನೆ. ನೋಡಿ, ಮಧ್ಯದಲ್ಲಿ ಅವನ ಟೈಮಲ್ಲ ಹೋಗುವಂಥದ್ದು, ಅದು ಕೂಡ ಹೋಗಿ ಎದ್ದು ಹೋಗುವಾಗ ಸ್ನಾನ ಮಾಡ್ತಾನೆ. ಆಗ ಇದನ್ನು ನಾವು ಫಾಲೋ ಮಾಡಬೇಕು. ಇದು ಅರ್ಚನಮ್ಮಲ್ಲಿ ಬರುವಂತ ವಿಧಿ. ಎದ್ದ ಕೂಡಲೇ ಸ್ನಾನ ಮಾಡಬೇಕು. ಹಾಸಿಗೆ ಬಿಟ್ಟೆದ್ದು ನಡೆದ, ಆದ್ರೆ ದೇವರ ಗರ್ಭಗುಡಿಯನ್ನು ಪ್ರವೇಶಿಸುವ ಮೊದಲು ಸ್ನಾನ ಮಾಡುವ ಯುಕ್ತವೆಂದು ಅವನಿಗೆ ತೋರಿತು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಬಿಕಮ್ ಶುಚಿ, ನಾಟ್ ಮುಚಿ. ಹೆಚ್ಚಿನ ಜನರು ಮುಚಿಗಳು, ಮಹಾಮುಚಿ, ಖಾಲಿ ಮುಚಿ ಅಲ್ಲ, ಮಹಾಮುಚಿ. ಆದ್ರೆ ಭಗವಂತನಿಗೆ ಯಾವಾಗಲೂ ಪ್ರಭುಪಾದ ಹೇಳುವಂಥದ್ದು, ಯಾಕೆ ನಾವು ಶುಚಿಯಲ್ಲಿ ಇರಬೇಕು? ನೋಡಿ, ಹೊರಗೆ ನಾವು ಶುಚಿ ಮಾಡಿ ಮಾಡಿ ಒಳಗೆ ಶುಚಿ ಆಗ್ತದೆ. ಇಂಟರ್ನಲ್ ಕ್ಲೀನಿಂಗ್ ಅಂಡ್ ಔಟರ್ ಎಕ್ಸ್ಟರ್ನಲ್ ಕ್ಲೀನಿಂಗ್. ಈಗ ನಾವು ಮಾಡುವಂಥದ್ದು ಎಕ್ಸ್ಟರ್ನಲ್ ಕ್ಲೀನಿಂಗ್, ಒಳಗೆ ಕ್ಲೀನ್ ಆಗ್ಲಿಲ್ಲ. ಒಳಗೆ ತುಂಬಾ ಮುಚ್ಚಿ ಉಂಟು, ಕಾಮ ಕ್ರೋಧ ಮದ ಮೋಹ ಮತ್ಸರ್ಯ. ಆದ್ರೆ ಒಳಗೆ ಕ್ಲೀನ್ ಆಗ್ಬೇಕಿದ್ರೆ ಹೊರಗೆ ಕ್ಲೀನ್ ಆಗ್ಬೇಕು. ಇದನ್ನು ನಾವು ಪ್ರಾಕ್ಟೀಸ್, ರೂಢಿಯಲ್ಲಿ ತರಬೇಕು. ಹಾಗಾಗಿ ಇಲ್ಲಿ ಬರುವಂಥದ್ದು ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಇದನ್ನು ನೆನ್ಪಿಡಿ ಯಾವಾಗ್ಲೂ. ದೇವರ ಗರ್ಭಗುಡಿಯನ್ನು ಪ್ರವೇಶಿಸುವ ಮೊದಲು ಸ್ನಾನ ಮಾಡುವ ಯುಕ್ತವೆಂದು ಅವನಿಗೆ ತೋರಿತು. ಬಳಿಕ ಅವನು ದೇವಸ್ಥಾನದ ಬಾಗಿಲು ತೆರೆದ. ಎಸ್, 130. ಎಸ್, 131 ನೋಡುವ. ಎಸ್, ದಡರಾಂಚಲ ತಾಲೆ ಪೈಲಾಸೆ ಕ್ಷೀರ ಸ್ಥಾನಾಲೇಪಿ ಕ್ಷೀರ ಲಾನಾ ಇಲಾ ಬಾಹಿರ. ಗೋಪಿನಾಥನು ಮಾರ್ಗ ತೋರಿದಂತೆ ಪಾಯಸದ ಗಡಿಗೆಯು ಪರದೆಯ ಹಿಂದಿದ್ದುದನ್ನು ಪೂಜಾರಿಯು ಕಂಡನು. ಅವ ಹೇಳಿದಾಗೆ ಅಲ್ಲಿ ಹಿಂದೆ ಇತ್ತು. ಗಡಿಗೆಯನ್ನು ಅಲ್ಲಿಂದ ತೆಗೆದು ಅದು ಇದ್ದ ಸ್ಥಳವನ್ನು ಸಾರಿಸಿದ ತರುವಾಯ ದೇಗುಲ ಆಚೆ ನಡೆದ. ಅವ ಆಚೆ ನಡೆದಂತೆ ಪೂಜಾರಿ. ಶ್ಲೋಕ 132. ದ್ವಾರಾದಿಯ ಗ್ರಾಮೆ ಗೆಲಾಸೆ ಕ್ಷೀರ ಲಾನಾ ಹಾತೆ ಹಾತೆ ಬೂಲೆ ಮಾಧವ ಪೂರಿ ಕೆ ಚಾಹೀನಾ. ದೇವಸ್ಥಾನದ ಬಾಗಿಲು ಮುಚ್ಚಿದ ಪೂಜಾರಿಯು ಪಾಯಸದ ಗಡಿಗೆಯನ್ನು ತೆಗೆದುಕೊಂಡು ಗ್ರಾಮದೊಳ ಹೊಕ್ಕ
ಮಾಧವೇಂದ್ರಪುರಿ ಅವರು ಹೆಸರು ಕರೆಯುತ್ತಾ ಪ್ರತಿಯೊಂದು ಅಂಗಡಿಯಲ್ಲೂ ವಿಚಾರಿಸ್ತಾ ಮುಂದುವರಿದ. ಹಾಗಾಗಿ ಭಗವಂತ ಹೇಳಿದ ಹಾಗೆ ಆ ಗ್ರಾಮಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲ ಕಡೆ ಮಾಧವೇಂದ್ರಪುರಿ ಹೆಸರು ಹೇಳ್ತಾ ಇದ್ದಾನೆ. ಪಾಯಸ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸುವ, ನಾಳೆ ದೊಡ್ಡ ನಾಳೆ ಮಾಡುವ. ಎಸ್, ನಾಳೆ ತುಂಬಾ ದೊಡ್ಡ ಭಾವಾರ್ಥ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳಬಹುದು? ಎಸ್, ಹರೇ ಕೃಷ್ಣ. ಪ್ರಭುಜಿ, ಇದು ನ್ಯೂ ಟೆಂಪಲ್ ಸಾಫ್ಟ್ ಓಪನಿಂಗ್ ಬಗ್ಗೆ. ಹಾ, ನ್ಯೂ ಟೆಂಪಲ್ ಸಾಫ್ಟ್ ಓಪನಿಂಗ್ ಬಗ್ಗೆ. ಓಕೆ. ಹರೇ ಕೃಷ್ಣ. ನೋಡಿ, ಎಲ್ಲರೂ ನಾಡಿದ್ದು ಏಪ್ರಿಲ್ 23ಗೆ ಸಾಫ್ಟ್ ಓಪನಿಂಗ್, ಎಲ್ಲರೂ ಬರಬೇಕು. ದಯವಿಟ್ಟು ನಾವು ದೇವಸ್ಥಾನ ಶಿಫ್ಟ್ ಆಗ್ತಾ ಇದ್ದೇವೆ ಹೊಸ ದೇವಸ್ಥಾನದ ಕಡೆಗೆ. 22ಕ್ಕೆ ರಥಯಾತ್ರೆ, ದೊಡ್ಡ ರಥವನ್ನು ಪರ್ಚೇಸ್ ಮಾಡಿದ್ದೇವೆ. ರಥಯಾತ್ರೆ ಉಂಟು. 23ಕ್ಕೆ ಟೆಂಪಲ್ ಓಪನಿಂಗ್. ಹಾಗೆ 21ಗೆ ಎಲ್ಲರೂ ಬನ್ನಿ. 21ಗೆ ಬಂದು 22nd, 23rd, 24ಗೆ ಹೋಗ್ಬೋದು, ಸೋಮವಾರ ಹೋಗ್ಬೋದು. ಇದು ರಥಯಾತ್ರೆ ಸ್ಯಾಟರ್ಡೆ, ಸಂಡೇ ಟೆಂಪಲ್ ಓಪನಿಂಗ್. ಅದು ಅಕ್ಷಯ ತೃತೀಯ ದಿವಸ ಏಪ್ರಿಲ್. ಹಾಗಾಗಿ ಲಿಂಕ್ ಎಲ್ಲ ಕಳಿಸ್ತೇನೆ. ದಯವಿಟ್ಟು ಆದಷ್ಟು ಪ್ರಮಾಣದ ಜನರು ಬರಬೇಕು. ಬಂದು ಎಂತ ಹೇಳುವಂಥದ್ದು, ಕಾರ್ಯಕ್ರಮವನ್ನು ಚಂದಗಾಣಿಸ್ಬೇಕು. ಯಾಕೆಂದರೆ ಡಿಟೀಸ್ ನಿಮ್ಮದೇ, ನಮ್ಮದೇ ಅಂದರೆ ನಮ್ಮದು ಡಿಟೀಸ್ ಅಂತ ಎಲ್ಲರದು ಡಿಟೀಸ್. ಹಾಗಾಗಿ ನಿಮ್ಮ ಡಿಟೀಸ್ ಅಂತ ನೀವು ಯೋಚಿಸಿ ನೀವೆಲ್ಲರೂ ಬರಬೇಕು. ದೊಡ್ಡ ಪ್ರೋಗ್ರಾಮ್. ಡಿಟೀಸನ್ನು ಅವರ ಸ್ವಂತ ಜಾಗಕ್ಕೆ ಕೊಂಡೋಗ್ತಾ ಇದ್ದೇವೆ. ಹಾಗಾಗಿ ರಥಯಾತ್ರೆ ಮಾಡ್ತಾ ಇದ್ದೇವೆ. ಒಳ್ಳೆಯ ಒಂದು ಅವಕಾಶ ಡಿಒಟೀಸ್ ಅಸೋಸಿಯೇಷನ್ಗೆ. ಹಾಗೆ ದಯವಿಟ್ಟು ಬನ್ನಿ. ಹರೇ ಕೃಷ್ಣ. ಲಿಂಕ್ ಎಲ್ಲ ಆಗ್ತಾ ಇದ್ದಾವೆ. ಅದರಲ್ಲಿ ಬೇರೆ ಬೇರೆ ಸೆಗ್ಮೆಂಟ್ ಉಂಟು. ಅಂದರೆ 4000 ಕ್ಯಾಟಗರಿ, 6000 ಮತ್ತು 9000. 4000 ಅಂದರೆ ನಾನ್ AC. ನಾವು ರೂಮ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ನಿಮ್ಮನ್ನು ಪಿಕ್ ಮಾಡುವ ಚಾರ್ಜಸ್ ಮಾತ್ರ ತಗೊಳ್ಳುವಂಥದ್ದು. ಪ್ರಸಾದ 4 ದಿವಸ ಫ್ರೀ, ನಾವು ಚಾರ್ಜ್ ಮಾಡೋದಿಲ್ಲ. ಮತ್ತು AC ಗೆ 6000. ಮತ್ತು ಬೀಚಿನ ಹತ್ತಿರ, ಯಾಕೆಂದರೆ ನಾವು ಇರುವಂಥ ಜಾಗ ಟೆಂಪಲ್ ಅದು ಬೀಚ್ ಪಕ್ಕದಲ್ಲಿ. ಹಾಗಾಗಿ ಬೀಚ್ ರೆಸಾರ್ಟ್ ಬೇಕಿದ್ರೆ ಅದಕ್ಕೆ 9000. ಯಾಕೆಂದರೆ ಬೀಚ್ ರೆಸಾರ್ಟ್ ತುಂಬ ಕಾಸ್ಟ್ಲಿ. ಅಂದರೆ 50 ಮೀಟರ್ಸ್ ಪಕ್ಕದಲ್ಲೇ ಬೀಚ್ ಉಂಟು. ಅದು ಬೇಕಿದ್ರೆ 9000. ಹಾಗಾಗಿ ನೋಡಿ, ಎಲ್ಲ ಲಿಂಕ್ ಕಳಿಸ್ತೇವೆ. ದಯವಿಟ್ಟು ಭಾಗವಹಿಸಿ. ಹರೇ ಕೃಷ್ಣ. ಯಾಕೆಂದರೆ ಸ್ಯಾಟರ್ಡೆ ಸಂಡೇ ಬರುವ ಕಾರಣ ಎಲ್ಲರಿಗೂ ಬರ್ಬೋದು. ಎಸ್, ಹರೇ ಕೃಷ್ಣ. ನಾಳೆ ಕೂಡ ನೆನ್ಪು ಮಾಡಿ ಭಾಗವತಂ ಕ್ಲಾಸಲ್ಲಿ ಹೇಳಲಿಕ್ಕೆ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಎಸ್.